ಕಾರ್ಯಕ್ರಮದ ಪ್ರಾಯೋಜಕರು ಪೂರ್ಣಿಮಾ ಸಿಲ್ಕ್ಸ್ ಜೋಡ್ ರಸ್ತೆ ಕಾರ್ಕಳ. ನನ್ನ ಪ್ರೀತಿಯ ಹಾಡು. ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ವಿಶೇಷ ಕಾರ್ಯಕ್ರಮ ನನ್ನ ಪ್ರೀತಿಯ ಹಾಡು ಇದಕ್ಕೆ ಸ್ವಾಗತ. ನಮ್ಮ ದೇಶ ಕಂಡಂತಹ ಮಹಾನ್ ಗಾಯಕ, ಗಾಯನ ದೇವರು, ಗಾನಗಾರುಡಿಕ ಅಂತೆಲ್ಲ ಖ್ಯಾತಿಯನ್ನು ಪಡೆದು ಅದೆಷ್ಟೋ ಅಸಂಖ್ಯಾತ ರಸಮಂಜರಿಯ ಹಾಡುಗಾರರಿಗೆ ಅನ್ನದಾತನಾಗಿ, ಸ್ಫೂರ್ತಿಯ ನಾಯಕನಾಗಿ, ದೇವರಂತಲೇ ಕರೆಸಿಕೊಂಡ SP ಬಾಲಸುಬ್ರಹ್ಮಣ್ಯಂ ಅವರನ್ನು ಅಗಲಿದಂತಹ ಈ ಒಂದು ಮಹಾನ್ ಗಾನ ಲೋಕ ಇಂದು ನಿಜವಾಗ್ಲೂ ಅಕ್ಷರಶಃ ಅನಾಥವಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂತಹ ಮಹಾನ್ ಚೇತನಕ್ಕೆ ಅದ್ಭುತವಾದಂತಹ ಭಕ್ತಿ ನಮನವನ್ನ, ಭಾವನಮನವನ್ನ, ನುಡಿ ನಮನವನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಇವತ್ತು ಆರಂಭಿಸ್ತಾ ಇದ್ದೇವೆ. ಇವತ್ತು ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕಿರುವವರು ಅದ್ಭುತವಾದಂತಹ ಕಲಾವಿದರು, ನಿಜವಾಗಲೂ ದೇವರು ಮಾಡಿಸಿದ ಜೋಡಿ ಅಂತಾನೆ ಖ್ಯಾತಿ ಪಡೆದವರು, ಹಾಗೂ ಇವರು ಎಲ್ಲೆಲ್ಲ ಕಾರ್ಯಕ್ರಮ ನೀಡಿದ್ದಾರೆ ಅಂದ್ರೆ ವಿಶ್ವವನ್ನೇ ಸುತ್ತಿದವರು. ಅವರು ಇವತ್ತು ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿಕ್ಕಿದ್ದಾರೆ. ಅವರನ್ನ ಆತ್ಮೀಯವಾಗಿ ಬರಮಾಡಿಕೊಳ್ತೇನೆ. ಅವರು ಮತ್ಯಾರು ಅಲ್ಲ, ತುಳುನಾಡ ಗಾನನಿಧಿ ಮತ್ತು ಮಿಸ್ಸಸ್ ತುಳುನಾಡ ಗಾನನಿಧಿ. ಅವರನ್ನ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತೇನೆ. ಪ್ಲೀಸ್ ವೆಲ್ಕಮ್ ಪ್ರಕಾಶ್ ಮಹಾದೇವನ್ ಅಂಡ್ ರೂಪಾ. పక్కిలు మూజి వంజే గూడు బతుకొందుండుగే ಐಟ್ ಒಂಜಿ ಕಿನ್ನಿಗು ರೆಂಕೆ ಪುಟ್ಟೊಂದುಂಡುಗೆ ಪಕ್ಕಿಲು ಮೂಜಿ ಒಂಜಿ ಗೂಡು ಬದುಕೊಂದುಂಡುಗೆ ಐಟ್ ಒಂಜಿ ಕಿನ್ನಿಗು ರೆಂಕೆ ಪುಟ್ಟೊಂದುಂಡುಗೆ ಸಿಂಗರದಾಂತಿ ಬಂಗಾರು ತೆನಸು ಸಿಕ್ಕೊಂದುಂಡುಗೆ ಗೂಡುಡು ಇತ್ತಿನ ಸಂಸಾರೋದು ಸಂತಸ ಉಂಡುಗೆ ಸಿಂಗರದಾಂತಿ ಬಂಗಾರ ತಿನಸು ಸಿಕ್ಕೊಂದುಂಡುಗೆ ಗೂಡುಡು ಇತ್ತಿನ ಸಂಸಾರೋಗು ಸಂತಸ ಉಂಡುಗೆ ಪಕ್ಕಿಲು ಮೋಜಿ ಒಂಜಿ ಗೂಡುಡು ಬದುಕೊಂದುಂಡುಗೆ ಐಟ್ ಒಂಜಿ ಕಿನ್ನಿಗೆ ರೆಂಕೆ ಪುಟ್ಟೊಂದುಂಡುಗೆ. ಒಂಜಿ ಗೂಡುಡು ಬದುಕೊಂದುಂಡುಗೆ ಐಟ್ ಒಂಜಿ ಕಿನ್ನಿಗೆ ರೆಂಕೆ ಪುಟ್ಟೊಂದುಂಡುಗೆ. ಉಂದುವೆ ಮೋನೆ ಉಂದುವೆ ನೇನೆ ಒಂಜಕ್ಕೆ ಕೊರುದಾಂಡು ಇರನಿನೆ ರೂಪ ಇರನಿನೆ ಕೋಪ ಜನ್ಮಗು ಬತ್ತಂಡು. ಉಂದುವೆ ಮೋನೆ ಉಂದುವೆ ನೇನೆ ಒಂಜಕ್ಕೆ ಕೊರುದಾಂಡು ಇರನಿನೆ ರೂಪ ಇರನಿನೆ ಕೋಪ ಜನ್ಮಗು ಬತ್ತಂಡು. ತೆಲ್ಲಿಪುನ್ನ ಬೊಡೆದಿ ನಲ್ಲಿಪುನ್ನ ಬಾಲೆ ಇಲ್ಲದು ಪೊರ್ಲಾಂಡು ಬಿಂಪಿನ ಕಂಡನಿ ಆವಿರಸೆಲೆ ಜಪ್ಪುಲ ಪೊರ್ತಾಂಡು. ಪಕ್ಕಿಲು ಮೂಜಿ ಒಂಜಿ ಗೂಡುಡು ಬದುಕೊಂದುಂಡುಗೆ ಐಟ್ ಒಂಜಿ ಕಿನ್ನಿಗೆ ರೆಂಕೆ ಪುಟ್ಟೊಂದುಂಡುಗೆ ಸಿಂಗರದಾಂತಿ ಬಂಗಾರ ತೆನಸು ಸಿಕ್ಕೊಂದುಂಡುಗೆ ಗೂಡುಡು ಇತ್ತಿನ ಸಂಸಾರೋಗು ಸಂತಸ ಉಂಡುಗೆ.
ಥ್ಯಾಂಕ್ ಯು. ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರೇ, ಸುಮಾರು 16ಕ್ಕೂ ಅಧಿಕ ಚಿತ್ರಗಳು, 5,000 ಯಶಸ್ವಿ ಪ್ರದರ್ಶನಗಳು, ಹಾಗೆ 100ಕ್ಕೂ ಅಧಿಕ ಸಿಡಿಗಳು, ಜೊತೆಗೆ ಅಭಿಮಾನಿಗಳ ಲಕ್ಷಾಂತರ ಹಾರೈಕೆಗಳು, ಇವೆಲ್ಲದರ ಮಧ್ಯೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಕಾಸರಗೋಡು ದೇಶ ವಿದೇಶಗಳಲ್ಲಿ ನಿರಂತರವಾದ ಕಾರ್ಯಕ್ರಮವನ್ನು ನೀಡುತ್ತಾ 16ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಹಾಡಬಲ್ಲಂತಹ ಖ್ಯಾತಿಯನ್ನು ಹೊಂದಿದ್ದವರು. ಈಗಾಗಲೇ 9ಕ್ಕಿಂತ ಅಧಿಕ ಭಾಷೆಯನ್ನು ಹಾಡಿದ್ದಾರೆ. ಅಂತಹ ಅದ್ಭುತ ಪ್ರತಿಭೆ ತುಳುನಾಡ ಗಾನನಿಧಿ ಪ್ರಶಸ್ತಿ ಪುರಸ್ಕೃತ ಪ್ರಕಾಶ್ ಮಹಾದೇವನ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ನಮಸ್ತೆ. ಅದೇ ರೀತಿಯಾಗಲಿ 3 ಕನ್ನಡ 6 ತುಳು ಚಿತ್ರ, ಇದರಲ್ಲಿ ಹಿನ್ನೆಲೆ ಗಾಯನ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವತ್, ಜೊತೆಗೆ ಒಂದು ಸ್ವಲ್ಪ ಸಮಯ ಟಿವಿಯ ನಿರೂಪಕಿಯಾಗಿ, ಜೊತೆಗೆ ಪ್ರಕಾಶ್ ಮಹಾದೇವನ್ ಅನ್ನುವ ಖ್ಯಾತ ಗಾಯಕನ ಕೈ ಹಿಡಿದು ಶ್ರೀಮತಿ ಪ್ರಕಾಶ್ ಮಹಾದೇವನ್ ಆಗಿ ಅವರ ಪ್ರತಿ ಕಾರ್ಯಕ್ರಮದಲ್ಲೂ ಅವರ ಗಂಡು ಧ್ವನಿಗೆ ಹೆಣ್ಣು ಧ್ವನಿಯಾಗಿ ತನ್ನ ಅದ್ಭುತ ಪ್ರತಿಭೆಯನ್ನು ಸಾದರಪಡಿಸಿದ ನಮ್ಮೂರಿನ ಹೆಮ್ಮೆಯ ಪ್ರತಿಭೆ ರೂಪ ಅವರನ್ನು ಕೂಡ ನೀವು ಸ್ವಾಗತಿಸ್ತಾ ಇದ್ದೇನೆ. ಪ್ರಕಾಶ್ ಅಣ್ಣ, ಎಸ್ ಸರ್. ಇದು ಒಂದು ಕ್ಯಾಶುವಲ್ ಟಾಕ್. ಖಂಡಿತವಾಗಿ ನಮ್ಮ ಪ್ರೀತಿಯ ಹಾಡು ಅಂದ್ರೆ ಹೌದು, ಕಲಾವಿದನ ಹತ್ರ ಕೇಳಬಾರ್ದು ನಾವು, ಯಾರ ಹತ್ರ, ಗಾಯಕರ ಹತ್ರ. ನಿಮ್ಮ ಪ್ರೀತಿಯ ಹಾಡು ಯಾವ್ದು? ನಿಮ್ಗೆ ಎಲ್ಲೂ ಹಾಡು ಪ್ರೀತಿಯೇ. ನಮ್ಗೆ ಅದಕ್ಕೆ ಅಂತ ಹೇಳಲಿಕ್ಕೆ ಖಂಡಿತ. ಅದಕ್ಕಾಗಿ ಮೊದಲಾಗಿ ನಾವು SPB ಸರ್ ಅನ್ನ ಅದ್ಭುತವಾಗಿ ನಾವು ನೆನೆಸ್ಕೊಂಡು ಕಾರ್ಯಕ್ರಮ ಪ್ರಾರಂಭಿಸ್ತೇನೆ. SPB ಸರ್ ಅವರಿಗೆ ಬೇಕಾಗಿ ಒಂದು 2 ಲೈನ್. ಖಂಡಿತವಾಗಿ ಸರ್. ನೀವು ಹೇಳಿದಾಗೆ ನಾವು ನಂಬಿದಂಥ ಸಂಗೀತದ ದೇವರವರು, ನಾವು ಅಂತಲ್ಲ, ಪ್ರತಿಯೊಬ್ಬ ಕಲಾವಿದರು ಕೂಡ ಅವರನ್ನು ಸಂಗೀತದ ದೇವರು ಅಂತಲೇ ಪೂಜಿಸ್ತಾರೆ. ಆ ಲಿಸ್ಟ್ನಲ್ಲಿ ನಾವು ಕೂಡ ಇದ್ದೇವೆ ಖಂಡಿತವಾಗಿ. ಹಾಗಾಗಿ ಅವರಿಗೆ 2 ಸಾಲಲ್ಲಿ, ಹೌದು, ಸಾಲೊಂದು ಗಾನ ತುಂಬ, ಹೌದು. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ, ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ, ನಿಂತಾಗ ಬುಗುರಿಯಾಟ ಎಲ್ಲಾರು ಒಂದೇ ಓಟ, ಕ್ಷಣಿಕ ಕಣೋ. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ. ಬಹುಶಃ ಒಂದು ಕಂಠದ ಮೂಲಕ ಕೋಟ್ಯಾಂತರ ಹೃದಯಗಳನ್ನು ಗೆಲ್ಲಬಹುದು ಅನ್ನೋದಕ್ಕೆ, ಮತ್ತು ತನ್ನ ಕಂಠದಿಂದ ಹೊರಹೊಮ್ಮಿದ ಹಾಡಿನ ಮೂಲಕ ಲಕ್ಷಾಂತರ ರಸಮಂಜರಿಯ ಗಾಯಕರಿಗೆ ಸ್ಫೂರ್ತಿಯಾಗುವುದಕ್ಕೆ ಮತ್ತು ಅದರಿಂದ ಜೀವನವನ್ನು ನಡೆಸುವುದಕ್ಕೆ SPB ಸರ್ ನಮಗೆ ಅವರು ಗ್ರಂಥ ಆಗಿದ್ದಾರೆ, ಪಠ್ಯ ಆಗಿದ್ದಾರೆ, ಡಿಕ್ಷನರಿ ಆಗಿದ್ದಾರೆ. ಖಂಡಿತ. ನೀವು ಯಾವ ಹಾಡನ್ನು ಹೇಗೆ ಹಾಡಬೇಕು ಅಂತ ನೀವು SPB ಸರ್ ಅವರ ಪುಟವನ್ನು ಮುಗಿಸಿದ್ರು. ಖಂಡಿತವಾಗಿ. ನೀವು ಜಾನಪದ ಗೀತೆ ಕೇಳ್ತೀರಾ, ಭಕ್ತಿಗೀತೆ ಕೇಳ್ತೀರಾ, ಇಲ್ಲ ಅವರ ಲಿಂಗಾಷ್ಟಕವನ್ನು ಕೇಳ್ತೀರಾ, ಅಥವಾ ಬಿಲ್ವಾರ್ಚನೆಯನ್ನು ಕೇಳ್ತೀರಾ, ನೀವು ಯಾವುದನ್ನು ತಗೊಳ್ಳಿ, ಶಂಕರಾಭರಣವನ್ನು ಕೇಳ್ತೀರಾ ಅಲ್ವಾ? ಅವರ ಹಾಡದ ಗೀತೆ ಇಲ್ಲ, ಭಾಷೆ ಇಲ್ಲ. 16 ಭಾಷೆ ಅಂದ್ರೆ ಅದಕ್ಕೂ ದಿವಸಕ್ಕೊಂದು 29 ಹಾಡುಗಳನ್ನು ಹಾಡಿದ ದಾಖಲೆ, 19 ರೆಕಾರ್ಡಿಂಗ್ ಆಗ್ತಿದ್ದು. ಅದರ ಎಲ್ಲದರ ಮಧ್ಯೆ ತಾನು ಏನೂ ಅಲ್ಲ ಅನ್ನುವಂಥ ವಿಧೇಯತೆ ಜೊತೆಗೆ ಜೇಸುದಾಸ್ ಅಂತವರ ಪಾದ ಪೂಜೆ ಮಾಡುವಂತಹ ವಿಧೇಯತೆ ಅಂದ್ರೆ ಅದು. ಅದಕ್ಕಾಗಿ ನಾನು ಹೇಳಿದ್ದು ಅವರು ನಮಗೆ ಡಿಕ್ಷನರಿ ಆಗಿದ್ದೆ. ನನಗೆ ಈ ಕಾರ್ಯಕ್ರಮ ಸಾರ್ವಕಾಲಿಕವಾಗಿ ಸ್ಪಂದನ ವಾಹಿನಿ ಈ ಕಾರ್ಯಕ್ರಮ ನಡೆಯುವಷ್ಟು ಸಮಯವೂ ಕೂಡ ಎಲ್ಲಾ ಕಾರ್ಯಕ್ರಮಗಳು ಆ ಒಂದು ಪುಣ್ಯಾತ್ಮನ ಪದತಲಗಳಿಗೆ ಇದನ್ನು ಅರ್ಪಣೆ ಮಾಡ್ತೇವೆ. ಇದು ಪೂರ್ವ ಸಿಲ್ಕ್ಸ್ ಜೋಡ್ರಸ್ತೆ ಕಾರ್ಕಳ ಇವರ ಪ್ರಾಯೋಜನೆಯಲ್ಲಿ ಮತ್ತು ಆಯೋಜನೆಯಲ್ಲಿ ಮೂಡಿ ಬರುವಂತಹ ನನ್ನ ಪ್ರೀತಿಯ ಹಾಡು ಈ ಕಾರ್ಯಕ್ರಮ. ಇದಕ್ಕೆ ಮತ್ತೊಮ್ಮೆ ಎಲ್ಲರನ್ನು ಕೂಡ ಸ್ವಾಗತಿಸ್ತಾ ಇದೀಗ ನಮ್ಮ ಒರಿಜಿನಲ್ ಟ್ರ್ಯಾಕಿಗೆ ಬರ್ತಾ ಇದ್ದೇವೆ. ಏನಂದ್ರೆ, ತುಂಬ ಬೇಜಾರಾದಾಗ, ತುಂಬ ಖುಷಿಯಾದಾಗ ನಮಗೆ ಜೊತೆಯಾಗೋದು ನಮ್ಮ ಹಾಡು. ಹೌದು. ನೀವು ಅದನ್ನ ನನಗೆ ಗೊತ್ತಿಲ್ಲ, ಬಾತ್ರೂಮ್ ಸಿಂಗರ್ ಅಂತಿರೋ, ಬೈಕ್ ರೈಡ್ ಸಿಂಗರ್ ಅಂತಿರೋ, ಅಥವಾ ಜರ್ನಿ ಸಿಂಗರ್ ಅಂತಿರೋ, ಹೇಗೂ ಅಂತಿರೋ, ಬಟ್ ನಮಗಂತೂ ಹಾಡು ಖಂಡಿತ. ಅದು ಯಾಕಂದ್ರೆ ಅದು ನನಗೆ ಖುಷಿ ಕೊಡ್ಲಿಕ್ಕೆ ಹಾಡುವಂತ ಹಾಡು. ಬಟ್ ನೀವೆಲ್ಲ ಲಕ್ಷಾಂತರ ಜನ ರಂಜಿಸ್ಲಿಕ್ಕೆ ಹಾಡುವಂತ ಹಾಡುಗಳು. ಆದರೆ ಆ ಹಾಡಿನ ಹಿಂದೆ ಖುಷಿ ಇದೆ,
ಹೌದು. ನೋವಿದೆ, ಹೌದು ಅನುಮಾನ ಇದೆ, ಹೌದು. ಅವಮಾನ ಇದೆ, ಹೌದು. ಸಂಕಟ ಇದೆ, ಅಯ್ಯೋ ಎಲ್ಲವೂ ಇದೆ, ಎಲ್ಲ ಇದೆ ಸರ್. ಎಲ್ಲವಿದೆ. ಹೌದು ಈ ಜರ್ನಿ ನೀವು ಮಡ್ ರೋಡ್ನಿಂದ ಗುಡ್ಡಗಾಡು ರೋಡ್ನಿಂದ ಒಂದಷ್ಟು ಬಂದು ಒಂದು ಹೈವೇಗೆ ಬರ್ಲಿಕ್ಕೆ ಹೌದು ಟೈರ್ ಪಂಚರ್ ಸುಮಾರು ಸಲ ಆಗಿರುತ್ತೆ. ನಿಮ್ಗೆ ಕ್ಲೀನ್ ಆಗಿ ಅರ್ಥ ಆಯ್ತು ನಾನು ಟೈರ್ ಹೇಳಿದ್ದು? ಪಂಚರ್ ಆಗಿದೆ, ಅಲ್ಲ, ಅರ್ಥ ಆಯ್ತು, ಕ್ಲೀನ್ ಸ್ಕಿಡ್ ಆಗಿದೆ. ಆಗಿದೆ. ಅಲ್ಲ, ಬ್ರೇಕ್ ಫೈಲ್ ಆಗಿರುತ್ತೆ 100%. ಹೌದು ಸರ್, ಅಲ್ವಾ? ಖಂಡಿತವಾಗಿ. ಸೊ ಆದ್ರೆ ಆ ಫೈಲು ಅನ್ನೋದಿದೆಯಲ್ಲ, ಬ್ರೇಕ್ ಫೈಲು, ಟೈರ್ ಪಂಚೂರು ಅನ್ನೋದಿದೆ, ಹೌದು ಅದು ನಮಗೆ ಹೊಸ ಟೈರ್ ಅನ್ನ ಹಾಕೋದಕ್ಕೆ, ಖಂಡಿತವಾಗಿ. ಇನ್ನೊಂದು ಬ್ರೇಕ್ ಅನ್ನ ಗಟ್ಟಿಯಾಗಿ ಹಿಡ್ಕೊಳ್ಳೋದಕ್ಕೆ ಹೌದು 100%. ಅದು ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಹೌದು, ಹೌದು. ಅದು ಯಾವಾಗ ಅಂದ್ರೆ ಎತ್ತರ ಈ ಒಂದು ಹೈವೇ ಬಂದ ಒಂದ್ಸಲ ಹಿಂದಿರುಗಿ ನೋಡುವಾಗ ಆ ಇಲ್ಲ ಅವತ್ತು ನೋವು ಕೊಟ್ಟಿದ್ದಲ್ಲ ಇವತ್ತು ನಮ್ಮ ಸುಖಕ್ಕೆ ಕಾರಣ ಆಗಿದೆ ಅಂತ ಖಂಡಿತವಾಗಿ. ಅನಿಸ್ಕೊಳ್ತೀವಿ. ಹೌದು ಹೌದು. ಹೇಗಿತ್ತು ಸರ್ ನಿಮ್ಮ ಜರ್ನಿ ಫಸ್ಟ್ ಇಂದ ಪ್ರಕಾಶನ? ಆ. ಹೇಗಿತ್ತು ಸರ್ ಜರ್ನಿ? ಬಾಲ್ಯದಿಂದ ಹೇಗೆ ನೀವು ಆರಂಭ ಆಯಿತು? ಬಾಲ್ಯ ಅಂತ ಹೇಳಿದರೆ ಸರ್, ನಮ್ಗೆ ಒಂದು 5ನೇ ಕ್ಲಾಸ್ ತನಕ ಕಷ್ಟ ಅಂದರೆ ಎಂತ ಅಂತ ಗೊತ್ತಿರಲಿಲ್ಲ. ಹೌದು, ಎಸ್, ಎಲ್ಲಿ ಹುಟ್ಟಿದ್ರಿ? ಎಲ್ಲಿ ನಿಮ್ಮ- ನೀವು ಹುಟ್ಟಿದ್ದೆಲ್ಲಿ, ಬೆಳೆದದ್ದು? ನಮ್ಮ ಅಜ್ಜಿ ಊರು ಕೇರಳ, ಅಮ್ಮನ ಅಮ್ಮ ನನ್ನ ಪಪ್ಪನ ಅಮ್ಮ ಎಲ್ಲ ಕೇರಳದಲ್ಲಿ, ಪಯ್ಯನೂರಲ್ಲಿ. ಆದರೆ ನಾವು ಹುಟ್ಟಿದ್ದು ಬಿಜಯ್, ಮಂಗಳೂರಲ್ಲಿ. ಹಾಗಾಗಿ ನಾವು ಕಲ್ತದ್ದು, ಹುಟ್ಟಿದ್ದು ಮಂಗಳೂರು, ಕಲ್ತದ್ದು ಕನ್ನಡ. ಹಾಗಾಗಿ ಮಂಗಳೂರಿನವರೇ, ಕರ್ನಾಟಕದವರೇ ಆದೆವು. ತಾಯಿ ಭಾಷೆ ಮಲಯಾಳಂ, ಹೌದು, ಈ ಮಣ್ಣಿನ ಭಾಷೆ ಕನ್ನಡ. ಹಾಗಾಗಿ ಕನ್ನಡದ ಮೇಲೆ, ಹಾಗೆ ನಾವು ತುಳುನಾಡಿನಲ್ಲಿ ಹುಟ್ಟಿದ ಕಾರಣ ತುಳು ಭಾಷೆಯ ಮೇಲೆ ತುಂಬಾ ಜೀವನ ಭಾಷೆ ತುಳು. ಹೌದು, ಆಡು ಭಾಷೆ, ನಾಡು ಭಾಷೆ ನಮ್ಮ ಊರ್ದ, ನಮ್ಮ ನೀರ್ದ ಅಂತ ಪ್ರತಿ ಸಲ ನಾವು ಹೇಳ್ತಾ ಇರ್ತೇವೆ. ಯಾಕೆಂದ್ರೆ ನಾವು ಕರ್ನಾಟಕದಲ್ಲಿ ಇದ್ರೂ ಕೂಡ ನಮ್ಮ ಈ ತುಳುನಾಡು ಪರಶುರಾಮ ದೇವರ ಸೃಷ್ಟಿಯಾದ ಕಾರಣ ಆ ಒಂದು ಪ್ರೀತಿ ಭಕ್ತಿ ನಮ್ಮಲ್ಲಿ ಯಾವತ್ತೂ ಇದೆ. ಅದು ನಮ್ಮನ್ನ ಕೈ ಹಿಡಿದಿದೆ, ಖಂಡಿತ ನಮಗೆ ಕೈ ಹಿಡಿದು ಹೀಗೆ ಮೇಲೆ ಎತ್ತಿ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ಈ ಸ್ಪಂದನ ವಾಹಿನಿ ಮೂಲಕ ಮೊದಲಿಗೆ ಹೇಳುವಂತ ಮಾತು ಅಂತ ಹೇಳಿದ್ರೆ, ಎಲ್ಲ ತುಳುನಾಡ ನಮ್ಮ ಅದೇ ಒಂದು ಹಾಡು ಕೇಳಿದಿರಿ ನೀವು ಅನ್ಕೊಂಡೆ, ಈ ಮಣ್ಣಿಗೆ ನಾಚಿರರಣಿ, ಅದೇ ಅದೇ ಖಂಡಿತವಾಗಿ. ಹಾಗಾಗಿ ಈ ಪುಣ್ಯ ಭೂಮಿಗೆ, ಈ ಜನ್ಮದಾತೆಗೆ ಅವರು ಖಂಡಿತವಾಗಿ. ಹಾಗೆ ನನಗೆ ಕೂಡ ಹಾಗೆ ತುಂಬಾ ಅಂದ್ರೆ ಅವರ ಅದು ಹೆಸರು ಹೇಳ್ತಾ ಹೋದ್ರೆ ಮುಗಿಲಿಕ್ಕೆ ಅಷ್ಟು ಜನರ ಸಹಾಯ ಸಿಕ್ಕಿದೆ, ಹೆಲ್ಪ್ ಸಿಕ್ಕಿದೆ. ಅದರಿಂದಾಗಿ ಇವತ್ತೊಂದು ಸಣ್ಣ ಗಾಯಕನಾಗ್ಲಿಕ್ಕೆ. ನಿಮ್ಮ ಶಿಕ್ಷಣ ಎಲ್ಲಿ ಪೂರೈಸಿದ್ರೆ? ಬಿಜೆಯಲ್ಲಿ ಸರ್, ಬಿಜೆಯಲ್ಲಿ. ಆನಂತರ ಹೈಸ್ಕೂಲ್ ಎಲ್ಲ ಪದುವಾ, ನಂತೂರ್ ಪದುವಾ ಹೈಸ್ಕೂಲಲ್ಲಿ. ಹಾಗೆ ಕಷ್ಟದಿಂದ ಅಲ್ಲ, ಅಷ್ಟು ತನಕ ಕಷ್ಟ ಇರಲಿಲ್ಲ 5ನೇ ಕ್ಲಾಸ್ ತನಕ. ಮತ್ತೆ ತಂದೆಗೆ ಸ್ವಲ್ಪ ಹುಷಾರಿಲ್ಲದಾಯಿತು, ಆಕ್ಸಿಡೆಂಟ್ ಆಯಿತು. ಹಾಗೆ ಅದರ ನಂತರ ನಮಗೆ ಕಷ್ಟದ ಅರಿವು ಗೊತ್ತಾಯಿತು. ಆದರೆ ಆ ಕಷ್ಟದ ಜೀವನದಲ್ಲೇ ನಾವು ಬೆಳೆದು ಬಂದೆವು. ಮತ್ತೆ ಕಲೆಗೆ ಮನೆಯಲ್ಲಿ ಯಾರು ಸಪೋರ್ಟ್ ಇರಲಿಲ್ಲ. ಅಂದ್ರೆ ಕಷ್ಟ ಶುರುವಾದ ನಂತರ ಅದಕ್ಕೆಲ್ಲ ಹೌದು, ಹಾಗಾಗಿ ಅದಕ್ಕೆ ಸಪೋರ್ಟ್ ಇರಲಿಲ್ಲ. ಅದು ಏನು, ಅದು ದೈವಿಕವಾಗಿ ಸಿಕ್ಕಿದಂತ ಬಂದಂತ ಒಂದು ಗಿಫ್ಟ್ ಅಂತ ಹೇಳ್ಬೋದು. ಡಾನ್ಸ್ ಅಲ್ಲಿ ತುಂಬಾ ಆಸಕ್ತಿ ಇತ್ತು. ನಾನು ಮೊದಲಿಗೆ ಪರಿಚಯ ಎಲ್ರಿಗೆ ಪರಿಚಯ ಆದದ್ದೇ ಡಾನ್ಸ್. ಆವಾಗ ಡಿಸ್ಕೋ, ಆ ಥರ ಡಿಸ್ಕೋ, ಬ್ರೇಕ್ ಡ್ಯಾನ್ಸ್ ಆ ಟೈಮ್ ಸರ್. ಹಾಗೆ ಅದರಿಂದಾಗಿ ಆರ್ಕೆಸ್ಟ್ರಾದವರದ್ದು ಪರಿಚಯ ಆಯಿತು. ಶ್ರೀಮಾನ್ ಮುರಳೀಧರ್ ಕಾಮತ್ ಆ ಟೈಮಲ್ಲಿ ಮೊದಲಿಗೆ ಆರ್ಕೆಸ್ಟ್ರಾಕ್ಕೆ ನಾನು ಕಾಲಿಡ್ಲಿಕ್ಕೆ ಕಾರಣ ಅವರ ಟೀಮ್ನಲ್ಲಿ ಡಾನ್ಸರ್ ಆಗಿ ನಾನು ಬಂದವ. ಅಲ್ಲಿಂದ ಡಾನ್ಸರ್ ಆಗಿ ಎಲ್ಲ ಟೀಮಿನವರಿಗೆ ಪರಿಚಯ ಆಯಿತು. ನಂತರ ಒಂದು ದಿವಸ ನನ್ನದು ಟರ್ನಿಂಗ್ ಪಾಯಿಂಟ್, ನಾನು ಪ್ರತಿ ಸಲ ಹೇಳ್ತೇನೆ, ಡಾನ್ಸರಿಂದ ಸಿಂಗರ್ ಹೇಗೆ ಆದದ್ದು ನೀವು ಕೇಳ್ತೀರಿ. ಅದಕ್ಕೋಸ್ಕರ ಡಾನ್ಸರ್ ಆಗಿ ಪ್ರೋಗ್ರಾಮಿಗೆ ಹೋಗ್ತಾ ಇದ್ದೆ. ನೌಶಾದ್ ಸರ್, ಶ್ಯಾಟ್ಸ್ ಮ್ಯೂಸಿಕ್ ವರ್ಲ್ಡ್ ಅಂತ, ನಾನು ಮುರಳೀಧರ್ ಕಾಮತ್ ಸರ್ಗೆ ಡಾನ್ಸ್ನಲ್ಲಿ ನನಗೆ ಅವಕಾಶವನ್ನು, ವೇದಿಕೆಯನ್ನು ಕೊಟ್ಟಂಥ ವ್ಯಕ್ತಿ. ಹಾಗೆ ಆರ್ಕೆಸ್ಟ್ರಾ ಸಿಂಗಿಂಗ್ನಲ್ಲಿ ಒಂದು ಪ್ಲಾಟ್ಫಾರ್ಮ್ ಕೊಟ್ಟು ಧೈರ್ಯದಲ್ಲಿ ಒಂದು ಅವಕಾಶ ಕೊಟ್ಟದ್ದು ಅಂತ ಹೇಳಿದ್ರೆ ನೌಶಾದ್ ಸರ್ ಅವರಿಗೆ. ಅನೇಕ ಕಲಾವಿದರಿಗೆ ಹೌದು, ಖಂಡಿತವಾಗಿ ಅವರಿಗೆ ಈ ಮೂಲಕ ಸಲ್ಯೂಟ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವತ್ತಿನಿಂದ ಅಲ್ಲಿಂದ ಅದು ಯಾಕೆ ಅಂತ ಹೇಳಿದ್ರೆ ಒಂದು ಜರ್ನಿ, ಕುದುರೆಮುಖ ಕಾರ್ಯಕ್ರಮ ಅವರಿಗೆ. ನಾನು ಡಾನ್ಸರ್ ಆಗಿ ಅವತ್ತು ಅವರ ಟೀಮಲ್ಲಿದ್ದೆ. ಹೋಗುವಾಗಲೇ ತಮಿಳ್ ಸಿಂಗರ್ ಅವತ್ತು ಕೈ ಕೊಟ್ಟರು, ಬರಲಿಲ್ಲ. ಅದರ ಪರವಾಗಿ ಅವರು ಸ್ವಲ್ಪ ಟೆನ್ಷನಲ್ಲಿದ್ದರು, ಏನು ಮಾಡೋದು, ತಮಿಳ್ ಸಾಂಗ್ ಕೇಳಿದರೆ ಏನು ಮಾಡೋದು ಅಂತ. ಹೀಗೆ ಮಾತಾಡ್ತಾ ಇರುವಾಗ ನಾನು ಹೇಳಿದೆ, ಒಂದು ಸಾಂಗ್ ತಮಿಳ್ ಸಾಂಗ್ ನನಗೆ ಗೊತ್ತುಂಟು, ಅದಕ್ಕೆ ಅಥವಾ ಸ್ಕೇಲ್, ಪಿಚ್ ಅದೆಲ್ಲ ಕ್ಯಾಸೆಟಲ್ಲಿ ಹೇಗೆ ಉಂಟು ಹಾಗೆ ಗೊತ್ತುಂಟು ಅಂತ. ಹಾಗೆ ಧೈರ್ಯದಲ್ಲಿ ಅಲ್ಲಿ ಹೋಗಿ, ಹಾಗಾದರೆ ಒಂದು ಸಾಂಗ್ ನೀನು ಹಾಡು, ಇನ್ನೊಂದು ಸಾಂಗ್ ನಮ್ಮ ಟೀಮಲ್ಲಿದ್ದವರು ಹಾಡ್ತಾರೆ ಅಂತೇಳಿ. ಹಾಗೆ ಅವತ್ತು
ಕ್ಯಾರಿಯ ಅದು ನನ್ನ ಇದು ಅನಿರೀಕ್ಷಿತವಾಗಿ ಒದಗಿ ಬಂದ ಒಂದು ಅವಕಾಶ ನಮ್ಮ ಜೀವನ ಶೈಲಿಯನ್ನೇ ಬದಲು ಮಾಡ್ತು. ಹೌದು, ಅಂದರೆ ಗಾಯನದಲ್ಲಿ ತುಂಬ ಆಸಕ್ತಿ ಇತ್ತು. ಸಣ್ಣ 3ನೇ ಕ್ಲಾಸಿನಿಂದಲೇ ನಾನು ಸಿಂಗಿಂಗ್ನಲ್ಲಿ ಪ್ರೈಸ್ ತಗೊಳ್ತಾ ಇದ್ದೆ. ಕಾಣದಂತೆ ಮಾಯವಾದನ ಅಂಥದ್ದೆಲ್ಲ ಹಾಡುವ ಆ ಟೈಮಲ್ಲಿ ಆ ಥರ ಅದರಲ್ಲಿ ಪ್ರೈಸ್ ಎಲ್ಲ ತಗೊಂಡಿದ್ದೆ. ಆದರೆ ಡ್ಯಾನ್ಸಲ್ಲಿ ತುಂಬ ಆಸಕ್ತಿ ಇದ್ದ ಕಾರಣ ಅದು ಹಿಂದೆ ಹೋಯ್ತು. ನಮ್ಮ ಪ್ರೊಫೆಷನ್ ಅದೇ ಆಗಿತ್ತು, ಅದು ಡ್ಯಾನ್ಸೇ ಮುಂದುವರಿತದೆ ಅನ್ಕೊಂಡಿದ್ವಿ. ಅದು ನೋಡಿ ಪುನಃ ತಿರುಗಿಸಿದ್ರು ಗಾಯನದ ಕಡೆಗೆ. ಬಟ್ ಅವತ್ತಲ್ಲಿ ಆ ಹಾಡು ಕ್ಲಿಕ್ ಆಯ್ತು, ಹಿಟ್ ಆಯ್ತು. ಮತ್ತೆ ಡಾನ್ಸರ್ ಆದ ಕಾರಣ ಸ್ವಲ್ಪ ಡಾನ್ಸ್ ಮಾಡಿ ಎಲ್ಲ ಹಾಡಿದೆ ಆ ಹಾಡು. ತುಂಬಾ ಖುಷಿ ಆಯ್ತು. ಹೌದು, ಅಲ್ಲಿಂದ ನೆಕ್ಸ್ಟ್ ಡೇ ಇನ್ನೊಂದು ಹಾಡು ಕಲೀರಿ ಅಂತ ಹೇಳಿದ್ರು. ಅದ್ರ ನೆಕ್ಸ್ಟ್ ಇನ್ನೊಂದು ಹಾಡು ತಮಿಳು ಸಾಂಗ್. ಫಸ್ಟ್ ನನ್ನ ಡೈರಿಯಲ್ಲಿ ಇದ್ದದ್ದೇ 3 ತಮಿಳು ಸಾಂಗ್. ಆ 3 ತಮಿಳು ಸಾಂಗ್ ನಲ್ಲಿ ಎಷ್ಟೋ ತಿಂಗಳು ಪ್ರೋಗ್ರಾಮ್ ನಾವು ಕಳೆದಿದ್ದೇವೆ. ಆ 3 ತಮಿಳು ಸಾಂಗ್ ನಿಮ್ಗೆ ಸುಮಾರು ಅನ್ನ ಕೊಟ್ಟು. ಅಯ್ಯೋ ತುಂಬಾ ಸರ್. ಅಲ್ಲಿಂದ ಮತ್ತೆ ಡೈರಿಯಲ್ಲಿ ಒಂದೊಂದೇ ಬೇರೆ ಭಾಷೆಯ ಹಾಡುಗಳೆಲ್ಲ ಸ್ಟಾರ್ಟ್ ಆಯ್ತು. ಯಾಕಂದ್ರೆ ಕನ್ನಡ ಪ್ರೀತಿ, ತುಳು ಪ್ರೀತಿ. ನಿಮ್ದು ಬಹಳಷ್ಟು ಖುಷಿಪಟ್ಟ ಹಾಡು ಅಳಿದುವಳಿ ಕಮಲದಳಂ. ಯಾವುದು ಕಮಲದಳಂ ಅಂತ ಒಂದು ಮಲಯಾಳಂ. ಹೌದು, ಕಡಮಿಡಿಯಲ್ಲಿ ಕಮಲದಳಂ. ಅದು ಬಹಳಷ್ಟು ಆ ಕಾಲದಲ್ಲಿ ತುಂಬಾ ಅಲ್ಲಿ ಅಂದ್ರೆ ಮಂಗಳೂರು ಅಂದ್ರೆ ಹಾಗೆ, ಆ ಕಡೆ ಕೇರಳ, ಈ ಕಡೆ ತಮಿಳುನಾಡಿನವರು ಎಲ್ಲರೂ ಒಂದು ಮಿಕ್ಸ್ ಆಗಿರುವಂತ ಜಾಗ. ಅಲ್ಲಿ ಆ ಹಾಡು ಎಲ್ರು ಹಾಡಿದ ಕೂಡ ಅದೊಂಥರ ಕಮಲದಳಂ ಹಾಡು ಬಂದ್ ಕೂಡ ಒಂಥರ ಅದು ಪ್ರಕಾಶ್ ಮಹಾದೇವನ್ ಯಾಕೆ ಖುಷಿ ಆಗ್ತಿದ್ರ ಅಂದ್ರೆ ಇವ್ರು ಡ್ಯಾನ್ಸು ಮಾಡ್ತಾರಲ್ಲ ಆಟೋಮೆಟಿಕ್ ಆಗಿ. ನಾವು ಚಿಕ್ಕದಿರೋ ಖಂಡಿತ ಸರ್, ಅದು ಅವರ ದೇವರ ಒಂದು ಗಿಫ್ಟ್ ಅಂತಲೇ ನಾನು ಭಾವಿಸ್ತೇನೆ. ಯಾಕೆಂತ ಹೇಳಿದ್ರೆ ನಮ್ಮದೇನಿಲ್ಲ. ಮತ್ತೆ ಇನ್ನೊಂದು ವಿಷಯ ಏನು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ ಅಂತ ಹೇಳಿದ್ರೆ, ನಾವು ಏನೇ ಇವತ್ತು ಸ್ಟೇಜಲ್ಲಿ ಡ್ಯಾನ್ಸ್ ಮಾಡಿದ್ರು, ಹಾಡಿದ್ರು, ಅದಕ್ಕೆ ಮೂಲ ಕಾರಣ ಪ್ರೇಕ್ಷಕರು, ಅವರ ಸಪೋರ್ಟ್, ದೇವರ ದಯೆ ಮತ್ತೆ ಎಲ್ಲರ ಆಶೀರ್ವಾದದಿಂದಾಗಿ. ನೀವು ಆಮೇಲೆ ಹಾಡೋದನ್ನೇ ಕಂಟಿನ್ಯೂ ಮಾಡಿದ್ರೆ? ಹೌದು ಸರ್. ಮತ್ತೆ ಡ್ಯಾನ್ಸ್ 2 ಡ್ಯಾನ್ಸ್ ಇತ್ತು. ಒಂದು ಆರ್ಕೆಸ್ಟ್ರಾದ ಮಿಡಲ್ ಅಲ್ಲಿ 2 ಡ್ಯಾನ್ಸ್ ಮಾಡ್ತಾ ಇದ್ದೇವೆ. ಈ ಹಾಡು ಹಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ನಂತರ 2 ಹೋಗಿ 1 ಡ್ಯಾನ್ಸ್ ಆಯ್ತು. ಮತ್ತೆ ಸಾಂಗ್ಸ್ ಲಿಸ್ಟ್ ಜಾಸ್ತಿ ಆಗ್ತಾ ಹೋದಾಗೆ ಅಂದ್ರೆ ಸಪರೇಟ್ ಆಗಿ ಡ್ಯಾನ್ಸ್ ಮಾಡೋದು ಸ್ಟಾಪ್ ಆಯ್ತು. ಅಲ್ಲ, ಯಾಕಂದ್ರೆ ಹಾಡುವನ್ನ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ, ಮತ್ತೆ ಡ್ಯಾನ್ಸ್ ಅದಕ್ಕೆ ಪುನಃ ಸಪರೇಟ್ ಕ್ಯಾಸೆಟ್ ಹಾಕಿ, ಹೌದು ಕ್ಯಾಸೆಟ್ ಹಾಕಿ ಡ್ಯಾನ್ಸ್ ಬೇಡ ಅಂತ ಹೇಳಿ ಆ ತರ ಆಯ್ತು. ಅಯ್ಯೋ, ನಮ್ಗೆ ಒಳ್ಳೆ ಸ್ಟೆಪ್ ಹಾಕೋರಿದ್ದಾರೆ ನಮ್ಗೆ, ಅವರೆಲ್ಲ ಯಾಕೆ ನಮ್ಗೆ ಅಲ್ಲಿಂದ ಚೇಂಜ್ ಆಯ್ತು ಸರ್. ಅದ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ. ಕಣ್ಣಲ್ಲಿ ಒಲವಿನ ಗೀತೆ ನೀನು ಹಾಡಿದಂತಿದೆ, ನಿನ್ನಾಸೆ ಅತಿಯಾಗಿ ತೂರಾಡುವಂತಿದೆ. ಹಗಲಲ್ಲೂ ಚಂದ್ರನ ಕಾಣ ಭಾಗ್ಯ ನನ್ನದಾಗಿದೆ, ಚಂದ್ರಿಕೆಯ ಚೆಲುವಿಂದ ಬಾಳು ಭವ್ಯವಾಗಿದೆ, ಭವ್ಯವಾಗಿದೆ. ನಲ್ಲೆ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ, ಬಯಕೆಯ ಬಳ್ಳಿಯ
ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಲಾ 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 ಹೇ 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 ಲಾ 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 ಲಾ. Thank you. ಒಂದು ಮಳೆ ಮೋಡ ಹೇಗೋ ಜೊತೆಯಾಗಿ ತುಂಬ ಸೊಗಸಾಗಿ ಏನನು ಮಾತಾಡಿವೆ ಭಾವನೆ ಬಾಕಿ ಇದೆ ತೇಲಿ ನೂರಾರು ಮೈಲಿಯು ಸೇರಲು ಸನಿ ಸನಿಹ ಮೋಡ ಸಾಗಿ ಬಂದಿದೆ ಪ್ರೀತಿಗೆ ಮುತ್ತಾಗಿ ಸೇರಿವೆ ಎರಡು ಸಹ ಏನನು ಮಾತಾಡಿವೆ ಭಾವನೆ ಬಾಕಿ ಇದೆ ಒಂದು ಮಳೆ ಬಿಲ್ಲು ಒಂದು ಮಳೆ ಮೋಡ ಹೇಗೋ ಜೊತೆಯಾಗಿ ತುಂಬ ಸೊಗಸಾಗಿ ಸನ್ನೆಗಳಿವೆ ಸೋತ ಕಣ್ಣುಗಳಿವೆ ಕತ್ತು ಕೊಡುವುದಕ್ಕೆ ಕಾದ ಮುತ್ತುಗಳಿವೆ ಬೆರಳುಗಳು ಸ್ಪರ್ಶ ಬಯಸುತ್ತಿವೆ ಮನದ ಒಳಗೊಳಗೆ ಎಷ್ಟೋ ಆಸೆಗಳಿವೆ ಎಂತ ವೇಗ ಈ ತವಕ ಸೇರೋ ಸಲುವಾಗಿ ಎಲ್ಲ ಅತಿಯಾಗಿ ಎಲ್ಲೂ ನೋಡಿಲ್ಲ ಈ ತನಕ ಪ್ರೀತಿಗೆ ಒಂದು ಹೆಜ್ಜೆ ಮುಂದಾಗಿವೆ ಏನನು ಮಾತಾಡಿವೆ ಯಾತಕ್ಕೆ ಹೀಗಾಗಿದೆ ಒಂದು ಮಳೆ ಬಿಲ್ಲು ಒಂದು ಮಳೆ ಮೋಡ ನಾಚುತ್ತಲಿವೆ ಯಾಕೋ ಕೈಯ ಬಳಿ ಮಂಚ ನೋಡುತ್ತೀವಿ ಬೀಳು ಬೆವರ ಮಳೆ ಬೆಚ್ಚಗೆ ಇದೆ ನಿಟ್ಟ ಉಸಿರ ಬೇಳೆ ದೀಪ ಮಲಗುತ್ತಿದೆ ನೋಡಿ ರಗಳೇ ಹೊಸದಾದ ಈ ಕಥನ. ಒಮ್ಮೆ ನಿಶ್ಶಬ್ದ ಒಮ್ಮೆ ಸಿಹಿಯಾರ್ಥ ಎಲ್ಲೂ ಕೇಳಿಲ್ಲ ಈ ಮಿಥುನ ಪ್ರೀತಿಲಿ ಈ ಜೀವ ಒಂದಾಗಿದೆ ಏನನು ಮಾತಲೆ ಮುತ್ತಾಡಿವೆ ಒಂದು ಮಳೆ ಬಿಲ್ಲು ಒಂದು ಮಳೆ ಮೋಡ ಹೇಗೋ ಜೊತೆಯಾಗಿ ತುಂಬ ಸೊಗಸಾಗಿ ಏನನು ಮಾತಾಡಿವೆ ಭಾವನೆ ಬಾಕಿ ಇದೆ
ಥ್ಯಾಂಕ್ ಯು. ಪೂರ್ಣಿಮಾ ಸಿಲ್ಕ್ಸ್ ಜೋಡ್ ರಸ್ತೆ ಕಾರ್ಕಳ ಅರ್ಪಿಸುವ ನನ್ನ ಪ್ರೀತಿಯ ಹಾಡು. ಈ ಕಾರ್ಯಕ್ರಮದಲ್ಲಿ ಒಂದು ವಿರಾಮ. ನನ್ನ ಪ್ರೀತಿಯ ಹಾಡು. ಈ ಕಾರ್ಯಕ್ರಮದ ಪ್ರಾಯೋಜಕರು ಪೂರ್ಣಿಮಾ ಸಿಲ್ಕ್ಸ್ ಜೋಡ್ ರಸ್ತೆ ಕಾರ್ಕಳ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪೂರ್ಣಿಮಾ ಸಿಲ್ಕ್ಸ್ ಜೋಡ್ ರಸ್ತೆ ಕಾರ್ಕಳ. ನನ್ನ ಪ್ರೀತಿಯ ಹಾಡು. ವಿರಾಮದ ಬಳಿಕ ಪೂರ್ಣಿಮಾ ಸಿಲ್ಕ್ಸ್ ಜೋಡ್ ರಸ್ತೆ ಕಾರ್ಕಳ ಅರ್ಪಿಸುವ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಿಮ್ದು ಹೇಗೆ ಜರ್ನಿ ಸ್ಟಾರ್ಟಿಂಗ್ ಆಗಿದೆ? ನಮ್ಮದು ಜರ್ನಿ ಅಂದರೆ ನಾನು ಫಸ್ಟಿಗೆ ಸಂಗೀತ ಕಲ್ತಿರಲಿಲ್ಲ. ನಮ್ಮದು ಊರು ಕುಂದಾಪುರ, ಅಪ್ಪ ಅಮ್ಮ ಎಲ್ಲ ಒಟ್ಟಿಗೆ ನಾವು ಇದ್ದು. ಫಸ್ಟಿಗೆ ಸಂಗೀತ ಕಲೀಲಿಕ್ಕೆ ಆಗಿರಲಿಲ್ಲ, ಬಟ್ ನನಗೆ ಸಂಗೀತದಲ್ಲಿ ತುಂಬ ಆಸಕ್ತಿ ಇತ್ತು. ಎಲ್ಲ ಕಡೆ ಕಾಂಪಿಟಿಷನ್ಸ್ ಎಲ್ಲಿ ಇದ್ದರೂ ಕೂಡ ನಾನು ಹೋಗ್ತಿದ್ದೆ. ಸ್ಕೂಲ್ಸಿಂದ ಕಳಿಸ್ತಾ ಇದ್ದರು, ಬೇರೆ ಬೇರೆ ರಾಜ್ಯ ಮಟ್ಟದ ತನಕ ಕೂಡ ನಾನು ಹೋಗಿದ್ದೆ. ಆಗ ಕೂಡ ಸಂಗೀತ ಕಲ್ತಿರಲಿಲ್ಲ, ಖಾಲಿ ಇದರಲ್ಲೆಲ್ಲ ಟಿ ವಿಯಲ್ಲಿ ಬರ್ತಿತ್ತಲ್ಲ ಸಾಂಗ್ಸ್, ಅದನ್ನು ಕೇಳಿ ಎಲ್ಲ ಸಾಂಗ್ಸ್ ಕಲೆಕ್ಷನ್ ಎಲ್ಲ ಬರ್ಕೊಂಡು ಟಿ ವಿಯಲ್ಲಿ ಬರುವಾಗ ಸಾಂಗನ್ನು ಬರೆಯುವುದು. ಉದಯ ಮ್ಯೂಸಿಕ್ ಇರ್ಬೋದು, ಬೇರೆ ಯಾವುದಾದ್ರು ಇದರಲ್ಲಿ ಸಂಗೀತ ಮ್ಯೂಸಿಕ್ ಚಾನಲ್ನಲ್ಲಿ. ಮತ್ತೆ ಕಡೆಗೆ ಒಂದು SSLC ಕಾಲೇಜ್ ಆಗುವಾಗ ನಾವು ಒಂದು ಕಾಂಪಿಟೇಷನಲ್ಲಿ ಕಾಲೇಜ್ ಬಂಡರ್ಕಾಸ್ ಕಾಲೇಜ್, ಫಸ್ಟಿಗೆ HMM VKR ಆಚಾರ್ಯ, ಅದಾದಮೇಲೆ ಬಂಡರ್ಕಾಸ್ ಕಾಲೇಜ್, ಕೋಟಾ ವಿವೇಕ ಫಸ್ಟ್ PU ಸೆಕೆಂಡ್ PU ಮಾಡಿದ್ದು. ಅದಾದಮೇಲೆ ಬಂಡರ್ಕಾಸ್. ಆ ಬಂಡರ್ಕಾಸಲ್ಲಿ ನಾನು ಓದ್ತಾ ಇರುವಾಗ ಅಲ್ಲಿ ಒಂದು ಕಾಂಪಿಟೇಷನ್ ಇತ್ತು. ಸೊ ಅಲ್ಲಿ ನಾನು ಕಾಂಪಿಟೇಷನಿಗೆ ಹಾಡುವಾಗ ಜಡ್ಜ್ ಆಗಿ ವಿದ್ವಾನ್ ರವಿಶಂಕರ್ ಹೆಬ್ಬಾರ್ ಅಂತ ಕುಂದಾಪುರ ಸಂಗೀತ ಗುರುಗಳು ಅವ್ರು ಬಂದಿದ್ರು. ಸೊ ಅವರು ಮತ್ತೆ ನನಗೆ ಪ್ರೈಸ್ ಕೂಡ ಬಂತು. ಅವ್ರು ಕರೆದು ಕೇಳಿದ್ರು, ನೀ ಎಲ್ಲಿ ಕಲಿತಾ ಇದ್ದೆ ಸಂಗೀತ ಅಂತ. ನಾನು ಕೇಳಿ ಕಲಿತಾ ಇಲ್ಲ ಸರ್, ಎಲ್ಲಿ ಕಲಿತಾ ಇಲ್ಲ, ನನಗೆ ಕಲೀಲಿಕ್ಕೆ ಆಗಲಿಲ್ಲ, ನನಗೆ ಅಂತ ಅಪರ್ಚುನಿಟಿ ಅಂದರೆ ಕಲೀಲಿಕ್ಕೆ ಆಗ್ತಿರ್ಲಿಲ್ಲ ಆ ಸಮಯದಲ್ಲಿ. ಹಾಗಾಗಿ ಯಾರು ಕೂಡ ಗುರುಗಳು ಸಿಗಲಿಲ್ಲ, ಕಲೀಲಿಲ್ಲ ಅಂತ. ಅದಕ್ಕೆ ನೀನು ಸಂಗೀತ ಕಲಿಬೇಕು, ನಿನ್ನ ವಾಯ್ಸ್ ತುಂಬ ಒಳ್ಳೆ ಉಂಟು, ಸೊ ನೀನು ಕಲೀಲೇಬೇಕು, ನಾನು ಕಲಿಸ್ತೇನೆ ನಿಂಗೆ ಅಂತ ಹೇಳಿ ಅವರೇ ಮನೆಗೆ ಅದೇ. ಆದ್ರೆ ಅದು ಡಿಗ್ರಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇರುವಾಗ ಅವರು, ಹಾಗಾಗಿ ಲಾಸ್ಟ್ ಒಂದು 2 years ಅವ್ರ ಹತ್ರ ಕಲೀಲಿಕ್ಕೆ ಆಯ್ತು. ಮತ್ತೆ ಅದಾದ ನಂತರ ಮ್ಯಾರೇಜ್ ಆದ ನಂತರ ನಾನು ಮ್ಯಾಂಗ್ಳೂರ್ ಶಿಫ್ಟ್ ಆದ ನಂತರ ಅದು ಡಿಸ್ಕಂಟಿನ್ಯೂ ಆಯ್ತು ಅಲ್ಲಿ ಕುಂದಾಪುರನ. ಹಾಗೆ ಇಲ್ಲಿ ಬಂದ ನಂತರ ಮತ್ತೆ ನಾನು 1 year ಆದ್ಮೇಲೆ ಇಲ್ಲಿ ಗುರುಗಳ ಹತ್ರ ಪಂಡಿತ್ ರವಿಕಿರಣ್ ಮಣಿಪಾಲ್, ನಮ್ಮ ರವಿಕಿರಣ್ ಗುರುಗಳು. ನಾನೀಗ ಅದಕ್ಕೆ ಇಬ್ಬರನ್ನು ಬಂದು ಒಂದು ಕಾಲೇಜ್ ಲೆವೆಲ್ ಮುಗಿಸಿ ಸಂಗೀತದವ್ರಿಗೆ ನಾನು ನಿಲ್ಸಿದ್ದು ಅದಕ್ಕೆ, ಯಾಕಂದ್ರೆ ನನಗೆ ಇನ್ನೂ ಮಂತಿದ್ಬೇಕು ಅಂತ. ಯಾಕೆಂದ್ರೆ ನಿಮ್ಮಿಬ್ಬರ ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು ಅಂತ? ಕಾರ್ಯಕ್ರಮದಲ್ಲಿ ಆರ್ಕೆಸ್ಟ್ರಾ ಫಸ್ಟ್ ನೋಡಿದ್ದೆ ನೀವು ಪ್ರಕಾಶ್? ಆರ್ಕೆಸ್ಟ್ರಾದಲ್ಲಿ ಇಲ್ಲಿ ಕುಂದಾಪುರ ಸೈಡ್. ನಾವಂದ್ರೆ ಪ್ರೋಗ್ರಾಮ್ ನಾನು ಹಾಡ್ತಾ ಇದ್ದೆ. ನಾನು ಡಿಗ್ರಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆಗುವಾಗಲೇ ನಾನು ಆರ್ಕೆಸ್ಟ್ರಾಕ್ಕೆ ಸ್ಟಾರ್ಟ್ ಮಾಡಿದ್ದೆ ಜರ್ನಿ. ನನ್ನ ಆರ್ಕೆಸ್ಟ್ರಾ ಜರ್ನಿ ಸ್ಟಾರ್ಟ್ ಆಗಿತ್ತು. ಬಟ್ ಅಲ್ಲೇ ಲೋಕಲ್ ಟೀಮ್ ಯಾವುದೆಲ್ಲ ಇತ್ತು, ಚಿಕ್ಕ ಚಿಕ್ಕ ಟೀಮಲ್ಲಿ ಭಜನ್ಸ್ ಅದಿದೆಲ್ಲ ಹಾಡ್ತಾ ಇದ್ದೆ, ಲೈಟ್ ಮ್ಯೂಸಿಕ್ ಎಲ್ಲ ಹಾಡ್ತಾ ಇದ್ದೆ. ಅದಾದಮೇಲೆ ಮತ್ತೆ ಬಸ್ರೂರಲ್ಲಿ ಒಂದು ಟೀಮ್ ಇತ್ತು ಆರ್ಕೆಸ್ಟ್ರಾ ಟೀಮ್, ಅದಕ್ಕೆ ಹೋಗ್ತಾ ಇದ್ದೆ. ಆಮೇಲೆ ಸತೀಶ್ ಬನಂಜೆ ರಿದಮ್ ಆರ್ಕೆಸ್ಟ್ರಾ ಟೀಮ್ ಉಡುಪಿ, ಅವರಲ್ಲಿ ಮತ್ತೆ ಅಶೋಕ್ ಸಾವಂತ್ ಅಂತ ಅವರ ಟೀಮಲ್ಲಿ ಎಲ್ಲ ಹೋಗ್ತಾ ಇದ್ದೆ, ಭಾಸ್ಕರ್ ಅವರ ಟೀಮಲ್ಲಿ. ಸೊ ಅವರ ಟೀಮಲ್ಲಿ ಹೋಗುವಾಗ ಸತೀಶ್ ಅಣ್ಣಂದು ಟೀಮ್, ಅವರ ಟೀಮಲ್ಲಿ ಹೋಗುವಾಗ ಇವರು ಫಸ್ಟಿಗೆ ಇವರನ್ನು ಕೂಡ ಅವ್ರು ಬುಕ್ ಮಾಡಿದ್ರು. ನಾನು ಅವರ ಇದರಲ್ಲಿ ಪರ್ಮನೆಂಟ್ ಆಗಿ ಸಿಂಗ್ ಮಾಡ್ತಾ ಇದ್ದೆ. ಹಾಗೆ ಇವರನ್ನು ಅವರು ಬುಕ್ ಮಾಡಿದ್ರು, ಅಲ್ಲಲ್ಲ ನನ್ನನ್ನು ಕೂಡ ಅವರೇ ಬುಕ್ ಮಾಡಿದ್ರು. ನೀವು ಇವರನ್ನು ಬುಕ್ ಮಾಡಿದ್ರಿ ಆಮೇಲೆ? ಅದು ಮತ್ತೆ ಬಟ್ ಪ್ರೋಗ್ರಾಮಿಗೆ ಅವರು ಇವರನ್ನು ಬುಕ್ ಮಾಡಿದ್ರು, ನನ್ನನ್ನು ಬುಕ್ ಮಾಡಿದ್ರು. ಹಾಗೆ ಅಲ್ಲಿ ಮೀಟ್ ಆಗಿದ್ದು ಫಸ್ಟ್. ಆಮೇಲೆ ಫಸ್ಟಿಗೆ ಅಂತ ಒಪಿನಿಯನ್ ಅಥವಾ ಅಂತ ಭಾವನೆ ಎಲ್ಲ ಇರಲಿಲ್ಲ. ನಾವು ಕ್ಯಾಶುವಲ್ ಆಗಿ ಎಲ್ಲ ಸಿಂಗರ್ಸ್ ನಾವು ಹೇಗೆ ಇದ್ವಿ, ಕಲೀಗ್ ಟೈಪ್ ಒಳ್ಳೆ ರೀತಿಯಲ್ಲಿ ಮಾತಾಡ್ಕೊಂಡು. ಮತ್ತೆ ಅದಾದ ನಂತರ ಅವರೇ ಮತ್ತೆ ಪ್ರಪೋಸ್ ಮಾಡಿದ್ದು. ಇಲ್ಲ, ಆ ನಂತರ ಪ್ರಪೋಸ್ ಏನಿಲ್ಲ, ನಾನು ಡೈರೆಕ್ಟ್ ಆಗಿ ಕೇಳಿ ಹೀಗೆ ನಮ್ಮ ಇದು ಇಷ್ಟ ಇದೆ,
ನಂದೊಂದು ಹೊಸ ಹಾಡು ಸ್ಟಾರ್ಟ್ ಆಗ್ತದೆ, ಹೌದು. ಅದಕ್ಕೊಂದು ಸಿಂಗ್ ಮಾಡ್ತೀಯ ಲೈಫ್ ಇದು ಹೊಸ ಹಾಡು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನಾನೊಂದೇ ಮಾತು ಹೇಳ್ದೆ, ಓಕೆ ನಂಗೆ ಪರವಾಗಿಲ್ಲ, ನೋ ಪ್ರಾಬ್ಲಮ್, ಬಟ್ ನಾನು ಮನೆಯವರ ಪರ್ಮಿಷನ್ ತಗೊಳ್ದೆ ನಾನು ಯಾವುದೇ ಇದಕ್ಕೂ ಹೋಗುದಿಲ್ಲ. ಕಷ್ಟ ಆಗಿದೆ, ಅದೊಂದು ದೊಡ್ಡ ಮನೆಯಲ್ಲಿ ಅಮ್ಮ ಅಪ್ಪನ ಪರ್ಮಿಷನ್ ತಗೊಂಡ್ರೆ ಮಾತ್ರನೇ ಎಲ್ಲ ಹುಡುಗರ ಸಮಸ್ಯೆ ಆಗುದು. ಅಲ್ಲೊಂದು ಮನೆ ಇರ್ತದೆ, ಇವರೊಂದು ಇಲ್ಲಿದ್ದು ಪ್ರೆಷರ್ ಅನ್ನು ತೆಕ್ಕೊಂಡು ಆ ಕಡೆ ಮೇಲೆ ಹಾಕಿ ಬಿಡ್ತಾರೆ. ಆಮೇಲೆ ಮನೇಲಿ ಒಪ್ಕೊಂಡ್ರು. ಮನೆಯಲ್ಲಿ ಅಮ್ಮನಿಗೆ ಖುಷಿ ಆಯ್ತು, ಯಾಕೆಂದ್ರೆ ನಂದು ಸೇಮ್ ಫೀಲ್ಡ್ 10 years ಆಯ್ತು ಮದುವೆ ಆಗಿ, ಮಗಳಿದ್ದಾಳೆ ಈಗ. ವೆರಿ ಗುಡ್. ಸಪ್ತಮಿ. ವೆರಿ ಗುಡ್. ಅಮ್ಮನಿಗೆ ಅಂದ್ರೆ ಸೇಮ್ ಫೀಲ್ಡ್. ಮುಂಚೆ ಎಲ್ಲ ನಾವು ದೂರ ಕಾರ್ಯಕ್ರಮಕ್ಕೆ ಹೋಗ್ತಾ ಇರುವಾಗ ಅಮ್ಮನೇ ಬರ್ತಿದ್ರು. ಸುಳ್ಯ, ಪುತ್ತೂರು, ಆಚೆ ಮಡಿಕೇರಿ, ಮೈಸೂರು ತನಕನೂ ಕೂಡ ನಾನು ಪ್ರೋಗ್ರಾಮ್ ಹೋಗ್ತಾ ಇದ್ದೆ. ಅಮ್ಮ ನನ್ನ ತಾಯಿ ಬರ್ತಾ ಇದ್ರು, ಬಟ್ ನೈಟ್ ಎಲ್ಲ ನಮ್ಗೆ ಬಸ್ ಎಲ್ಲ ರಿಟರ್ನ್ ಬರುವಾಗ ಬಸ್ ಇರ್ಲಿಲ್ಲ. 11 o'clock ಪ್ರೋಗ್ರಾಮ್ ಮುಗಿಯೋದಿಲ್ಲ, ಅವಾಗ್ಲೇ ಬಸ್ ಲಾಸ್ಟ್ ಆಗ್ತಿತ್ತು. ನಾವು ಬೆಳಿಗ್ಗೆ ತನಕ ಕಾದು ಬಸ್ ಸ್ಟ್ಯಾಂಡ್ ಅಲ್ಲೇ ನಾನು ಮತ್ತೆ ಅಮ್ಮ ಇಬ್ರು ಕಾದುಕೊಂಡು ಬೆಳಿಗ್ಗೆ ನಾವು ಬಸ್ಸಲ್ಲಿ ರಿಟರ್ನ್ ಬಂದದ್ದು ಉಂಟು. ಒಂದು ಕಾರ್ಯಕ್ರಮಕ್ಕೆ ಒಂದು ದಿವಸ ಬೆಳಿಗ್ಗೆ ಹೊರಟು ಮರುದಿವಸ ಸಂಜೆ ನಾವು ಮನೆಗೆ ತಲುಪಿದ್ದು ಉಂಟು. ಆಗ ಕಾರ್ಯಕ್ರಮಗಳ ಒಂದು ಆಶಯ ನಮಗಿತ್ತು, ಏನಾದ್ರು ಮಾಡಿ ಒಂದು ಸಾಧನೆ ಮಾಡ್ಬೇಕು, ಆಗ್ಲೇ ಗುರುತಿಸೋದು. ಆದ್ರೆ ಲೇಡೀಸ್ಗೆ ಪಾಪ ಬಹಳಷ್ಟು ಕಷ್ಟದ ವಿಷಯಗಳು. ಯಾಕಂದ್ರೆ ಒಂದು ಕಾರ್ಯಕ್ರಮ ಹೋದಾಗ ನಾವು ಮೈಕ್ ಇರ್ತದೆ, ಜನ ನೋಡ್ತಾರೆ, ಹಾಡ್ತಾರೆ, ಹೋಗ್ತಾರೆ. ಮದುವೆಯಲ್ಲಿ ಎಷ್ಟು ಕಷ್ಟ ಆಗುತ್ತೆ ಅಂದ್ರೆ ಕೊನೆಗೆ ಊಟ ಮಾಡಿದೆ ಅಂತ ಕೇಳುವುದು ಲಾಸ್ಟಿಗೆ ಮತ್ತೆ ಕೆಲವೊಮ್ಮೆ ಲಾಸ್ಟ್ ಏನು ಉಳಿದಿರ್ತದೆ ಅದನ್ನ ಇದು ಮಾಡ್ಕೊಂಡು ಅಲ್ಲ, ಅದೆಲ್ಲ ನಾವು ರೆಡಿಯಾಗಿ ನಾವು ಹೋಗಿರ್ತೇವೆ. ಮೂರನೇ ಸಲ ಕಷ್ಟ ಆಗ್ಬೋದು, ಎರಡನೇ ಸಲ ಹೋಗೋ ಮೊದಲೇ ಊಟ ಮಾಡಿ ನಾವು ರೆಡಿ ಹಾಕೊಂಡು ಹೋಗ್ಬೇಕು ಅಂತ ಪರಿಸ್ಥಿತಿಗಳು ಇರ್ತದೆ. ಪ್ರೇಮನಾದವಾ ಈ ತಾನದಿ ತಂದೆ ನೀ ಶುಭೋದಯ ಮಂದಾರ ಬೀಳರಳಿ ಕಂಪು ಸೂಸಿದೆ ಸೌಗಂಧ ಹಾಸ ಚಂಡಿ ನಿನ್ನ ಕಾಡಿದೆ ಅರಿಯೋ ಇನಿಯ ಒಲವಾ ಪ್ರೇಮನಾದವಾ ಈ ತಾನದಿ ತಂದೆ ನೀ ಶುಭೋದಯ.
मुझे नींद ना आए, नींद ना आए, नींद ना आए। मुझे चैन लाए, चैन लाए, चैन लाए। मुझे नींद ना आए, मुझे नींद ना आए, मुझे चैन ना आए, कोई जाए जरा ढूंढ के लाई। न जाने कहाँ दिल खो गया, न जाने कहाँ दिल खो गया, न जाने कहाँ दिल खो गया, न जाने कहाँ दिल खो गया। मुझे नींद ना आए, मुझे चैन ना आए, कोई जाए जरा ढूंढ के लाए। न जाने कहाँ दिल खो गया, न जाने कहाँ दिल खो गया, न जाने कहाँ दिल खो गया, न जाने कहाँ दिल खो गया। जरा पूछो क्या हाल है, हाल मेरा बेहाल है। मुझे जरा पूछो क्या हाल है, हाल मेरा बेहाल है। कोई समझ न पाए क्या रोग सताए, कोई जाए जरा ढूंढ के लाए। न जाने कहाँ दिल खो गया, न जाने कहाँ दिल खो गया, न जाने कहाँ दिल खो गया, न जाने कहाँ दिल खो गया। जान से भी प्यारा मुझको मेरा दिल है, उसके बिना एक पल भी जीना मुश्किल है। जान से भी प्यारा मुझको मेरा दिल है, उसके बिना एक पल भी जीना मुश्किल है। तू मेरी तो क्या दर्द है, दर्द बड़ा बेदर्द है। तू मेरी तो क्या दर्द है, दर्द बड़ा बेदर्द है। कभी मुझको हंसाए, कभी मुझको रुलाए, कोई जाए जरा ढूंढ के लाए। न जाने कहाँ दिल खो गया, न जाने कहाँ दिल खो गया। मुझे नींद ना आए, नींद ना आए, नींद ना आए। मुझे चैन लाए, चैन लाए, चैन लाए। मुझे नींद ना आए, मुझे चैन ना आए, कोई जाए जरा ढूंढ के लाए। न जाने कहाँ दिल खो गया, न जाने कहाँ दिल खो गया, न जाने कहाँ दिल खो गया, न
जाने कहाँ दिल खो गया। ಥ್ಯಾಂಕ್ ಯು. ದೇಶ ವಿದೇಶದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನೀಡಿದ್ರಿ ನೀವು ಜೊತೆಯಾಗಿ. ಹೇಗಿತ್ತು ಅಲ್ಲಿನ ಜನರ ರೆಸ್ಪಾನ್ಸ್? ತುಂಬಾ ಅದ್ಭುತ ಸರ್. ಅದ್ಭುತ. ಯಾಕೆಂತ ಹೇಳಿದ್ರೆ ಇಲ್ಲಿಂದ ಹೋದವರೇ ನಿಜವಾಗ್ಲು ಅಲ್ಲಿರ್ತಾರೆ, ನಮ್ಮ ಊರಿನವರೇ ಅಲ್ಲಿ ಹೋಗಿ ತುಂಬಾ ವರ್ಷ ಅಲ್ಲಿ ಸೇವೆಯನ್ನ ಸಲ್ಲಿಸಿ ಅವರ ಮತ್ತೆ ಕೆಲಸವನ್ನ ಎಲ್ಲದಕ್ಕಿಂತ ಅವ್ರು ಇಲ್ಲಿನವರಿಗೆ ಅವ್ರು ಕೊಡುವಂತ ರೆಸ್ಪೆಕ್ಟ್ ಇರಬಹುದು, ಎಲ್ಲ ಅವ್ರು ಆ ಎಂತ ಪ್ರೀತಿ. ದೊಡ್ಡ ಲೆವೆಲ್ ಅಲ್ಲಿ ಇರ್ಬೋದು, ಅಲ್ಲಿ ಅವ್ರು ಹೋಗಿ ಅಲ್ಲಿ ಅವರ ತುಂಬಾ level ಅಲ್ಲಿ ಲೆವೆಲ್ ಇರ್ತಾರೆ. ಬೇರೆ ಇರುತ್ತೆ. ಅವರ ಬಟ್ level ಅವ್ರು ಬೇರೆ. ನಮ್ಮ ಊರು ಆದ್ರೂ ನಮ್ಮ ಕೂಡ ತುಳುನಾಡಿಂದ ಬಂದ್ರು ಅಂತೇಳಿ ಹೇಳುವ ಪ್ರೀತಿ. ಒಂದು ನಮ್ಮ ಊರಿನವರು, ಪ್ರೀತಿ, ನಮ್ಮ ಮನೆಯವ್ರ respect. ತರ. ಹಾ. ಹೌದು, ನಮ್ಮ ಇಲ್ಲಿಂದ ಊರಿನವರು ಇಸ್ರೇಲ್ ಕೂಡ ನಾವು ಇಸ್ರೇಲ್ ಇರ್ಬೋದು, ಆಲ್ ಗಲ್ಫ್ ಕಂಟ್ರೀಸ್ ಇರ್ಬೋದು, ಎಲ್ಲ ಕಡೆ ಕೂಡ ಹಾಗೆ ಎಲ್ಲ ಜನರು ಬಹುಶಃ ಅಷ್ಟು ಒಂದು ಸೂಪರ್ ಆ ಒಂದು ಕಾರ್ಯಕ್ರಮ ಪ್ರೀತಿ ನೋಡುವಾಗೆಲ್ಲೋ ನಮಗೆ ಬಹಳಷ್ಟು ಒಂದು ಸಂತೋಷ ಆಗ್ತದೆ, ನಮಗೆ ಖುಷಿ ಅಂತ ಅನಿಸ್ತದೆ ಅಲ್ವಾ? ಖಂಡಿತವಾಗಿಯೂ. ಈಗ ನಾನು ಇನ್ನೊಂದನ್ನ ಕೇಳಿಪಡ್ತೇನೆ. ಪ್ರತಿಯೊಂದು ಕಾಲಘಟ್ಟದಲ್ಲೂ ಕೂಡ ಯಾವ ಸಾಧನೆ ಮಾಡಿದಾಗ ಅಲ್ಲೊಂದು ಮನಸ್ಸಿಗೆ ತುಂಬಾ ಅಗಾಧವಾದಂತ ಅವಮಾನ, ಅಪಮಾನಗಳು, ನೋವುಗಳು ಇದ್ದೇ ಇರುತ್ತೆ. ಅಂತ ಪ್ರಸಂಗಗಳು ಏನಿರ್ತವೆ? ಅಯ್ಯೋ, ಬೇಕಾದಷ್ಟಿದೆ. ಅದು ಪ್ರತಿಯೊಬ್ಬರ ಲೈಫಲ್ಲಿ ಇರ್ತದೆ. ಲೈಫಲ್ಲಿ ಖಂಡಿತ ಸರ್. ನಾನು ಅನ್ಕೊಳ್ಳೋದೇನಂದ್ರೆ, ನಾನು ಈ ಕಾರ್ಯಕ್ರಮದ ಮೂಲಕ ನಾನು ನಿಮ್ಮನ್ನ ಯಾಕೆ ಇಲ್ಲಿ ಬಂದು ಕೂರಿಸ್ತೇವೆ ಅಂದ್ರೆ, ಅಥವಾ ನಿಮ್ಮ ಯಾಕೆ ನೆನಪುಗಳನ್ನು ಹಂಚಿಕೊಳ್ತೇವೆ ಅಂದ್ರೆ, ಇನ್ನು ಬೆಳೆಯುವಂತಹ ಕಲಾವಿದರು, ಹಾಡುಗಾರರು ಹೇಗಿರಬೇಕು ಅನ್ನೋದನ್ನ ನಮ್ಗೆ ತೋರಿಸುವಂತ ಆಶಯ. ಯಾಕಂದ್ರೆ ನಾವು ಇವತ್ತಿನ ದಿನ ಸಾಮಾಜಿಕ ಜಾಲತಾಣಗಳು, ಸೋಷಿಯಲ್ ಮೀಡಿಯಾಸ್ ತುಂಬಾ ಪವರ್ಫುಲ್ ಇದೆ. ನಿಮಗೆ ಏನು ಬೇಕು ಅಂತಿಲ್ಲ, ಹೀಗೆ ಓದ್ಕೊಂಡು ಹಾಡಿದ್ರೆ, ಬಟ್ ನಿಮಗೆ ಅಷ್ಟೇ ಅಲ್ಲ, ಹಾಡುಗಾರರು ಅನ್ನೋದು, ಸಂಗೀತ ಅನ್ನೋದು ಅಷ್ಟೇ ಅಲ್ಲ, ಅದರಿಂದ ಹೊರತಾದದ್ದು ಬಹಳಷ್ಟು ಇದೆ. ಯಾಕಂದ್ರೆ ನಾವು ಕಲ್ಪನೆಗೂ ಮೀರಿದ್ದು ಬಹಳಷ್ಟಿದೆ. ನಾವು ರೇಡಿಯೋ ಮಾತ್ರ ಕೇಳ್ಕೊಂಡು ಬದುಕ್ತಾ ಅಂತವರನ್ನ ಆರಾಧನೆ ಮಾಡ್ಕೊಂಡು ಅವರ ಹಾಡುಗಳನ್ನ ರಾತ್ರಿ ಹಗಲು ಕಲ್ತು ಹಾಡಿದ್ದು ಇವತ್ತಿಗೆ ಒಂದು ಬಂದು ಕೂಡಲೇ ಆಗ್ತದೆ. ಆಗಿನ ಕಾಲದಲ್ಲಿ ಎಲ್ಲವೂ ಕೂಡ ಮ್ಯಾನುವಲ್ ಪ್ಲೇ, ಎಲ್ಲವೂ ಕೂಡ ಅಂತ ಕಾಲಘಟ್ಟಗಳಿತ್ತು. ಅದು ಕಟ್ ಅಂಡ್ ಪೇಸ್ಟ್ ಇಲ್ಲ. ಇವಾಗ ಒಂದು ಲೈನ್ ಹಾಡ್ಕೊಂಡು ಆಟೋ ಟ್ಯೂನ್ ಹಾಕ್ತಾರೆ, ಆಟೋ ಟ್ಯೂನ್ ಹಾಕಿ ಆ ಲೆವೆಲ್ಗೆ ರೀಚ್ ಮಾಡ್ತಾರೆ. ಎಂತ ಬೇಕಿದ್ರೆ ಈಗ ಮಾಡ್ಲಿಕ್ಕೆ ಆಗುವಂತ ಒಂದು ಟೆಕ್ನಿಕಲ್ ಸಾಧನೆ ಎಷ್ಟಿರ್ಬೇಕು ಅನ್ನೋದು ನಾನು ಅದನ್ನ ಹೇಳ್ತೇನೆ. ಎಂತೆಂತಾಗ ಇಲ್ಲಿಗೆ ಈ ಕಾರ್ಯಕ್ರಮಕ್ಕೆ ನಿಮ್ಮ ಹಾಗೆ ಅನೇಕ ಸಾಧಕರು ಬರ್ತಾ ಇದ್ದಾರೆ. ಆ ಮೂಲಕವಾಗಿ ಎಲ್ಲರೂ ಕಲಿಯೋದಕ್ಕೊಂದು ಅವಕಾಶ ಆಗ್ಬೇಕು. ಈ ಕಾರ್ಯಕ್ರಮವನ್ನು ಮಿಡ್ಲ್ ಈಗ ನಿಮ್ಮ ಹಾಡುಗಳನ್ನು ಕೇಳ್ತಾ ಬಂದ್ವಿ ನಾವು, ಒಂದೊಂದೇ ಸೂಪರ್ ಆದ ಹಾಡುಗಳು. ಈ ಹಾಡಿನ ಇಂಥ ಖುಷಿಯನ್ನ ಅಥವಾ ಈ ಹಾಡಿನ ಇಷ್ಟು ಯಶಸ್ವಿಯಾಗಿ ನೀವು ಪ್ರೆಸೆಂಟ್ ಮಾಡೋದಕ್ಕೆ ಕಾರಣ ಆಗಿದ್ದು ಇಷ್ಟು ಸಮಯಗಳ ನಿಮ್ಮ ಜರ್ನಿ, ಅನುಭವ. ಖಂಡಿತವಾಗಿಯೂ ನನಗೆ ಬಹಳಷ್ಟು ಖುಷಿ ಆಯ್ತು. ಕೊನೆಯದಾಗಿ ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್? ಸಂಗೀತ ಯಾರಿಗೆ ಸಿಕ್ಕಿದೆ, ಯಾರ ಕೈ ಹಿಡಿದಿದೆ, ಅವ್ರು ನಿಜವಾಗ್ಲೂ ಪುಣ್ಯವಂತರು ಸರ್. ಯಾಕೆಂತ ಹೇಳಿದರೆ ಅದು ಪ್ರತಿಯೊಬ್ಬನಿಗೆ ಸಿಗುವಂಥದ್ದಲ್ಲ. ನನ್ನ ಕೆಲಸ ಕೂಡ ಬೇರೆ ಬೇರೆ ಇತ್ತು ವೃತ್ತಿ, ಆದರೆ ಸಿಂಗಿಂಗ್ ಕೊನೆಗೆ ಇದರಲ್ಲೇ ಬಂದು ಇದನ್ನೇ ಕಂಟಿನ್ಯೂ ಮಾಡುವಾಗೆ ಆ ಭಗವಂತ ಅವ್ರ ಪರಮಾತ್ಮನ ಅನುಗ್ರಹದಿಂದ ಈ ಥರ ಒಂದು ಅವಕಾಶ ಸಿಕ್ಕಿದೆ. ಹಾಗಾಗಿ ಯಾರಿಗೆಲ್ಲ ಸಿಕ್ಕಿದೆ ಅವರೆಲ್ಲ ಪುಣ್ಯವಂತರು. ಅದನ್ನು ಕಾಪಾಡಿಕೊಳ್ಳಿ, ಒಳ್ಳೆ ರೀತಿಯಲ್ಲಿ ಅದನ್ನು ದೇವರು ಕೊಟ್ಟದನ್ನು ಉಳಿಸ್ಕೊಳ್ಬೇಕು. ಅದೇ ರೀತಿ ನನ್ನ ಅನಿಸಿಕೆ ಏನಂದ್ರೆ, ಕೆಲವರಿಗೆ ವಾಯ್ಸ್ ಗಾಡ್ ಗಿಫ್ಟೆಡ್ ವಾಯ್ಸ್ ಇರುತ್ತೆ, ತುಂಬಾ ಅದ್ಭುತವಾದ ವಾಯ್ಸ್ ಇರುತ್ತೆ, ಬಟ್ ಅವರಿಗೆ ತಾಳ ಇರ್ಬೋದು, ಶ್ರುತಿ ಇರ್ಬೋದು, ಅದರಲ್ಲಿ ಹಾಡ್ಲಿಕ್ಕೆ ಗೊತ್ತಿರೋದಿಲ್ಲ. ಅಂದ್ರೆ ಅವ್ರು ಅಟ್ಲೀಸ್ಟ್ ಒಂದು ಬೇಸಿಕ್ ಸಂಗೀತ ಅಂದ್ರೆ ಶಾಸ್ತ್ರೀಯ ಸಂಗೀತವನ್ನ ಕಲ್ತ್ರೆ ಅವರೊಂದು ಅದ್ಭುತ ಗಾಯಕರಾಗ್ಬೋದು. ಯಾರೇ ಅಪ್ಕಮಿಂಗ್ ಸಿಂಗರ್ ವಾಯ್ಸ್ ಒಳ್ಳೆ ಇರುತ್ತೆ, ಅವ್ರು ಅದರಲ್ಲೇ ಪ್ರಯತ್ನ ಪಡ್ತಾ ಇರ್ತಾರೆ. ಬಟ್ ಅವ್ರು ಬೇಸಿಕ್ ಆಗಲಿ ಅಥವಾ ಅದಕ್ಕಿಂತನೂ ಜಾಸ್ತಿ ಜೂನಿಯರ್ ಸೀನಿಯರ್ ಏನಾದ್ರೆ ಯಾವ್ದಾದ್ರು ಶಾಸ್ತ್ರೀಯ ಸಂಗೀತ ಕಲ್ತ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಖಂಡಿತ ಸರ್. ಯಾಕೆಂದ್ರೆ ಸಂಗೀತಕ್ಕೆ ಸಂಗೀತ ಕ್ಷೇತ್ರದಲ್ಲೇ ಮುಂದುವರಿಬೇಕು ಅಂತ ಆದ್ರೆ ಶಾಸ್ತ್ರೀಯ ಸಂಗೀತದ ಯಾಕೆಂದ್ರೆ ಸ್ವಲ್ಪ ಅನುಭವ ಬೇಕು. ಸಂಗೀತ ಎನ್ನುವುದು ಮಹಾಸಾಗರ, ನಾವೆಲ್ಲ ಅದರ ಬಿಂದು. ಅದ್ರದ್ದು ಎಂಡಿಂಗ್ ನಾವು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಅದರ ಬಗ್ಗೆ ಒಂದು ಮಾತು ಹೇಳಲೇಬೇಕು. ಯಾಕೆಂದ್ರೆ ರೂಪ ಹಿಂದೂಸ್ತಾನಿಯಲ್ಲಿ ವಿದ್ವತ್ ಫಿನಿಶ್ ಆಗಿದೆ, ಅವಳು ಪಂಡಿತ್ ಅಲಂಕಾರ ಕಲಿತಾ ಇದ್ದಾಳೆ ಇನ್ನೂ ಸಹ. ನನಗೆ ಆ ಖುಷಿ ಕಂಟಿನ್ಯೂ ಮಾಡಬೇಕು ಅಂತ. ಆದರೆ ನಾನು ಶಾಸ್ತ್ರೀಯ ಸಂಗೀತ ಜಾಸ್ತಿ ಕಲೀಲಿಲ್ಲ. ನಾನು 2 ವರ್ಷದ ಡಿಪ್ಲೊಮಾ ಮಾತ್ರ, ಮತ್ತು ಇದು ಜೂನಿಯರ್ ಎಕ್ಸಾಮ್ ಒಂದು ಕರ್ನಾಟಿಕ್ ಮ್ಯೂಸಿಕಲ್ಲಿ ಜೂನಿಯರ್ ಎಕ್ಸಾಮ್ ಒಂದು ಪಾಸ್ ಆಗಿದ್ದೇನೆ, ಅಷ್ಟು ಮಾತ್ರ ಗೊತ್ತಿರೋದು. ಹಾಗಾಗಿ ಎಷ್ಟೋ ಹಾಡುಗಳು ನಮಗೆ ಇನ್ನೂ ಹಾಡಲಿಕ್ಕೆ ಬರ್ತಾ ಇಲ್ಲ. ನಾವು ಇವತ್ತಿಗೂ ಅದರ ಹಿಂದೆ ಕಷ್ಟಪಡ್ತಾ ಇದ್ದೇವೆ, ಕಲಿಬೇಕು, ಹಾಡಬೇಕು. ಹಾಗಾಗಿ ನಾವು ದೊಡ್ಡ ಗಾಯಕರಲ್ಲ, ನಾವು ಇನ್ನೂ ಇದರ ಫಸ್ಟ್ ಸ್ಟೇಜಲ್ಲಿ ಇದ್ದೇವೆ ಅಂತಲೇ ನಾವು ಈಗಲೂ ಕೂಡ ಎನಿಸುವುದು. ಸಂಗೀತ ಕಲ್ತರೂ ಕೂಡ ನಮ್ಗೆ ಅದನ್ನ ಹೇಳಿದ ಹಾಗೆ ಓಷನ್ ಲೈಕ್ ಸರೋವರ, ನಮ್ಗೆ ಎಂಡಿಂಗ್ ಎಲ್ಲಿ ಇದೆ ಅದು ಎಂಡಿಂಗ್ ಅಂತ ನಮ್ಗೆ ಹುಡುಕ್ಲಿಕ್ಕೆ ಸಾಧ್ಯನೇ ಇಲ್ಲ. ಕಷ್ಟದ ಹಾಡುಗಳಿವೆ, ಎಂತೆಂತ ಹಾಡುಗಳನ್ನೆಲ್ಲ SP
ಸರ್ ಅಯ್ಯೋ. ಅವರು ಹಾಡಿದ ಹಾಡನ್ನ ನಾವು ಅದರ ಒಂದು ಎಳ್ಳಷ್ಟು ಹೌದು, ಕಾಲಾಂಶ SPB ಕೂಡ ಸರ್, ಹಾಡ್ಲಿಕ್ಕೆ ಕಿಶೋರ್ ಸಾಧ್ಯ ಕುಮಾರ್, ಇಲ್ಲ. ಮೊಹಮ್ಮದ್ ರಫಿ ಇರ್ಬೋದು, ಯೇಸುದಾಸ್ ಎಲ್ಲ ಲೆಜೆಂಡರಿ ಸಿಂಗರ್ ಸರ್, ರಫಿ, ಕಿಶೋರ್, ಮುಖೇಶ್ ಇವರ ಅವರೆಲ್ಲ ಹಾಡುಗಳೆಲ್ಲ ದಿನದಲ್ಲಿ 20-30 ರೆಕಾರ್ಡಿಂಗ್ ಮಾಡಿದ್ರೆ ಮಾಡಿದ್ದಾರೆ ಸಾಂಗ್ಸ್ ಅಂತಿರೋದು. ಅಂದ್ರೆ ಆ ಟೈಮಲ್ಲಿ ಒನ್ ಟೈಮ್ ರೆಕಾರ್ಡಿಂಗ್, ಒಂದ್ಸಲ ಸಾಂಗ್ ಕಲ್ತ್ರೆ ಅಷ್ಟು ಅದನ್ನ ವರ್ಷಗಳು. ವರ್ಷಗಳು ಹೌದು, ಅದೇ. ನಿರಂತರವಾಗಿ. 50 ವರ್ಷಗಳ ಅನುಭವ ಹೇಗೆ ಬಹುಶಃ ನಮಗೆ ಬೇರೆಯವರಿಗೆಲ್ಲ ಒಂದು ಪಠ್ಯದ ಸಮಸ್ಯೆ ಇರಬಹುದು, ನಮಗೆ ದೇವರಾಣಿಗೆ ಅಂತ ಕಷ್ಟ ಇಲ್ಲ. ಯಾಕೆಂದ್ರೆ ನಮಗೆ ಬೇಕಾದಷ್ಟು ಪಠ್ಯಗಳಿವೆ, ಕಲಿಬೇಕು ನಾವು. ಅಷ್ಟೇ, ಅದೇ ಅದೇ ಮೇನ್. ಅಂದ್ರೆ ನಮ್ಗೆ ವಾಯ್ಸ್ ಇದೆ, ನಮ್ಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಕಲಿಬೇಕು. ಮತ್ತೆ ಒತ್ತಾಯ ಪೂರ್ವಕವಾಗಿ ಖಂಡಿತವಾಗ್ಲೂ ಅದು ಆಗುದಿಲ್ಲ. ಹಾಗಾಗಿ ನಾವು ಯಾರಿಗೂ ಆದೇಶ ಮಾಡಲಿಕ್ಕೆ ಅಥವಾ ಹೀಗೆ ಕಲಿಬೇಕು, ಹೀಗೆ ಮಾಡ್ಬೇಕು ಅಂತಕ್ಕೆ ಅರ್ಹರಲ್ಲ. ನಾವು ರಿಕ್ವೆಸ್ಟ್ ಮಾಡಬಹುದು, ನಮ್ಮ ಒಂದು ಪ್ರಾರ್ಥನೆ ಅಂತ ಏನಾದ್ರೂ ಒಂದು ಎನಿಸ್ಬೋದು. ಶಾಸ್ತ್ರೀಯ ಅಷ್ಟೇ. ಸಲಹೆ, ಅಷ್ಟೇ. ಸಲಹೆ. ಹೌದು. ಬೇಕಾದ್ರೂ ತಗೊಳ್ಬಹುದು, ನಾವೀಗ ಬೇರೆ ಕಡೆ ನಾವೇ ಜಾಸ್ತಿ- ಕಲಿತಾ ಇದ್ದೇವೆ ಈಗ. ಹಾ. ಜಸ್ಟ್ ನಾನು ಹೇಳಿದಲ್ಲ, ಈಗ ಸಂಗೀತ ಅಂದ್ರೆ ಏನು ಅಂತ ಈಗ ಗೊತ್ತಾಗಿದೆ ನಮಗೆ. ಹಾಗಾಗಿ ಎಲ್ಲರ ಹತ್ರ ಸಹ ಅದೇ ಪ್ರಾರ್ಥನೆ. ಖಂಡಿತವೇ ಅದ್ಭುತವಾದ ಮಾತುಗಳನ್ನ ಆಡಿದ್ರಿ. ಇದೊಂದು ಅದಕ್ಕೆ ನಾನು ಹೇಳಿದೆ, ಒಂದಷ್ಟು ನಿಮ್ಮ ನೆನಪಿನಾಗ ಯಾವ್ದು ದಿನಗಳನ್ನ ಮತ್ತೊಮ್ಮೆ ನೆನಪಿಸುವಂತಹ ಕಾರ್ಯಕ್ರಮ ಇದು ನನ್ನ ಪ್ರೀತಿಯ ಹಾಡು. ನಿಮ್ಮ ಪ್ರೀತಿಯ ಹಾಡುಗಳನ್ನ ಹಾಡ್ತಾ ನಮ್ಮ ಸ್ಪಂದನ ವಾಹಿನಿಯ ವೀಕ್ಷಕರು ರಂಜಿಸಿದ್ದಕ್ಕೆ ನಿಮಗೆ ಅತ್ಯಂತ ಖಂಡಿತವಾಗಿ ವಿಧೇಯನಾಗಿ ನಾನು ನಮಸ್ಕಾರವನ್ನು ಸಲ್ಲಿಸ್ತೇನೆ. ನಮ್ಮ ಪರವಾಗಿ ಕೂಡ ಈ ಒಂದು ಅವಕಾಶ ವನ್ನ ಕೊಟ್ಟು ಇಲ್ಲಿ ಸ್ಪಂದನ ಟಿವಿಗೆ ಕರೆದು ನಮ್ಮ ಅನಿಸಿಕೆಗಳನ್ನ ಹೇಳಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಸ್ಪಂದನ ಟಿವಿಯ ಎಲ್ಲ ಸಿಬ್ಬಂದಿ ವರ್ಗಕ್ಕೆ, ಹಾಗೆ ಅದರ ಪ್ರೊಪ್ರೈಟರ್, ಮಾಲೀಕರು ಎಲ್ಲರಿಗೂ ಕೂಡ ನಮ್ಮ ಹೃತ್ಪೂರ್ವಕ ಸೌಂಡ್ ಆಪರೇಟರ್ ಇರಬಹುದು ಎಲ್ಲ, ಹಾಗೆ ಎಲ್ಲ ಪ್ರೇಕ್ಷಕರಿಗೂ ಕೂಡ ನಮ್ಮ ಕಡೆಯಿಂದ ಹೃತ್ಪೂರ್ವಕ ವಂದನೆಗಳು. ನೀವು ಕೂಡ ಅತ್ಯಂತ ವಿಧೇಯತೆ ಒಂದು ನಮಸ್ಕಾರವನ್ನು ಸಲ್ಲಿಸ್ತೇನೆ. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು, ಜೊತೆಯಲಿ ಇರುವೆನು ಇನ್ನು ಎಂದು. ಜೊತೆಯಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇನ್ನು ಎಂದು. ಎಂತ ಮಾತಾಡಿದೆ ಇಂದು ನೀ, ಎಂತ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೆ ಹೇಳಿದೆ. ಜೊತೆಯಲಿ ಇರುವೆನು ಹೀಗೆ ಎಂದು. ಪ್ರೀತಿ ಎಂದರೇನು ಎಂದು ಈಗ ಅರಿತೆನು, ಪ್ರೀತಿ ಎಂದರೇನು ಎಂದು ಈಗ ಅರಿತೆನು. ಸವಿ ನುಡಿಯಲಿ ತನು ಅರಳಿತು, ಸವಿಗಳ ಸರಿ ಮನ ಕುಣಿತು. ಒಲವಿನ ಈ ಮಾತಿಗೆ ಕರಗಿ ಹೋದೆ ನೋಟಕ್ಕೆ, ಕೊಡುವೆ ನಿನಗೆ ಬಾ ಪ್ರೀತಿ ಕಾಣಿಕೆ. ಜೊತೆಯಲಿ ಇರುವೆನು ಹೀಗೆ ಎಂದು. ಬಾಬಾ ಬಾಬಾ ನಾ 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 ನಾ.
ಮೋಡದಲ್ಲಿ ಜೋಡಿಯಾಗಿ ತೇಲಿ ನಲಿಯುವ ಮೋಡದಲ್ಲಿ ಜೋಡಿಯಾಗಿ ತೇಲಿ ನಲಿಯುವ ಹಾರಾಡುವ ಅರಗಿಣಿಗಳ ಮಾತಾಡಿಸಿ ಮುತ್ತಾಡುವ ಕಾಮನ ಬೇರುವ ಜಾರುತಾನ ಮಾಡುವ ಹಗಲು ಎರಡು ಒಂದಾಗಿ ಹಾಡುವ ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಹೀಗೆ ಎಂದು ಹೊಸ ಹರುಷವ ತರುವೆನು ಇನ್ನು ಎಂದು. ಎಂತ ಮಾತಾಡಿದೆ ಇಂದು ನೀ, ಎಂತ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೆ ಹೇಳಿದೆ. ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ಥ್ಯಾಂಕ್ ಯು. ಏನಮ್ಮಿ ಯಾರಮ್ಮಿ ನೀನಮ್ಮಿ, ಆಗೋಯ್ತು ನನ್ನ ಬಾಳು ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ. ಹೋ ಕಳ್ಳ ನಂಗು ಹಂಗೆ ಆಯ್ತು ಕಳ್ಳ, ಪ್ರೀತಿಲಿ ಹಿಂಗೆ ಕಳ್ಳ, ಸುಮ್ಮನೆ ಒಂದು ಮುತ್ತು ಕಳ್ಳ. ಬೆಳದಿಂಗಳು ನೀನೇ ನಮ್ಮಿ, ಲಾಲಿನ ಹಾಡ್ಲೇ ನಮ್ಮಿ, ಲಕ್ಷ್ಮೀ ಹಂಗಾಣ್ತೀಯಮ್ಮಿ, ದೃಷ್ಟಿನ ತೆಗಿಲೇ ನಮ್ಮಿ. ಚನ್ನಪಟ್ಟಣ ಗೊಂಬೆಗೆ ಜೀವವು ಬರಲು ನಿನ್ ಹಂಗೆ ಕಾಣ್ತದೆ ನೋಡಮ್ಮಿ, ನೀ ಮುದ್ದು ಕಮ್ಮಿ. ಚಲನ ಚೆನ್ನಿಗ ಭೂಪತಿರಾಯ, ನೀನೇನೆ ಸೊಬಗು ಕಳ್ಳ, ನೀ ರಾಜ ಕಳ್ಳ. ನಮ್ ಪ್ರೀತಿ ಬೆಲ್ಲ ಕಮ್ಮಿ, ನಾವಿಬ್ರು ಯಾರಿ ಕಮ್ಮಿ. ನೀನಕ್ರೆ ಚಂದ ಕಳ್ಳ, ಈ ಜೀವನಂದೇ ಕಳ್ಳ. ಕಲ್ಲಿನ ಬಸವನು ಕಣ್ಣೋಡಿತಾನೆ, ನೀನಂದ್ರೆ ಜಾತರೆ ಕೇಳಮ್ಮಿ, ವೈಯಾರಮ್ಮಿ, ಕಾಲುಂಗ್ರ ಹಾಕ್ಲೇ ನಮ್ಮಿ, ಹಣೆಬಟ್ಟು ಇಡ್ಲೇ ನಮ್ಮಿ. ಏನಂದ್ರೆ ಜಾಸ್ತಿ ಕಳ್ಳ, ನಿನ್ ಪ್ರೀತಿ ಆಸ್ತಿ ಕಳ್ಳ. ಥ್ಯಾಂಕ್ ಯು. ಆತ್ಮೀಯ ವೀಕ್ಷಕರೇ, ಪೂರ್ಣಿಮಾ ಸಿಲ್ಕ್ಸ್ ಜೋಡ್ ರಸ್ತೆ ಕಾರ್ಕಳ ಅರ್ಪಿಸುವ ನನ್ನ ಪ್ರೀತಿಯ ಹಾಡು ಈ ಸಂಚಿಕೆ ಪ್ರಕಾಶ್ ಮಹಾದೇವನ್ ದಂಪತಿಗಳ ನೆನಪಿನ ಬುತ್ತಿಯ ಹಲವಾರು
ಒಂದೊಂದೇ ಎಸಳುಗಳ ಈ ಒಂದು ಹೂರಣ ಅದ್ಭುತವಾಗಿ ಈ ಒಂದು ಎಪಿಸೋಡ್ ಮೂಡಿ ಬಂದಿದೆ. ಯಾಕೆಂದ್ರೆ ಅದ್ಭುತವಾಗಿ ಹಾಡಿದ್ದಾರೆ. ಅವರಿಗೆ ನಮ್ಮ ಸ್ಪಂದನ ವಾಹಿನಿಯ ವೀಕ್ಷಕರ ಪರವಾಗಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಮತ್ತು ಶುಭಕಾಮನೆಗಳನ್ನು ಸಲ್ಲಿಸ್ತೇನೆ. ನಿರಂತರವಾದ ಯಶಸ್ಸು ನಿಮ್ಮದಾಗಲಿ. ಇವಿಷ್ಟು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಸುದ್ದಿ ಮತ್ತು ಮನೋರಂಜನೆಗೆ ನೋಡ್ತಾ ಇರಿ ಸ್ಪಂದನ. ನನ್ನ ಪ್ರೀತಿಯ ಹಾಡು. ಈ ಕಾರ್ಯಕ್ರಮದ ಪ್ರಾಯೋಜಕರು ಪೂರ್ಣಿಮಾ ಸಿಲ್ಕ್ಸ್ ಜೋಡ್ ರಸ್ತೆ ಕಾರ್ಕಳ.